ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿನದ ನಮ್ಮ ಸಂವಾದ ಅಥವಾ ಚರ್ಚೆ ಮುಗಿಯದ ಮರಳು ಸಮಸ್ಯೆ. ವೀಕ್ಷಕರೇ, ನಾವು ವರ್ಷಾನುಗಟ್ಟಲೆಯಿಂದ ಮರಳಿನ ಬಗ್ಗೆ, ಮರಳಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ಇನ್ನೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಾಗ್ತಾ ಇಲ್ಲ. ನಾವು ನೋಡಿದ್ದೇವೆ, ಕೊರೋನಾ ಅವಧಿಯಲ್ಲಿ ಲಾಕ್ಡೌನ್ನಿಂದಾಗಿ ಇಡೀ ಜಗತ್ತು ಮುಚ್ಚಿ ಹೋಗಿತ್ತು. ನಮ್ಮ ಊರು ಕೂಡ, ನಮ್ಮ ಎಲ್ಲ ವ್ಯವಸ್ಥೆಗಳು, ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಷನ್ ಕೆಲಸಗಳು ಎಲ್ಲ ಮುಗಿದಿತ್ತು. ಕೊರೋನಾದ ಲಾಕ್ಡೌನ್ ಒಂದು ಅವಧಿಯದ್ದು ಮುಕ್ತಾಯಗೊಂಡಿತ್ತು. ಮತ್ತೆ ಜನಜೀವನ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತ ನಾವು ತಿಳಿತಾ ಇದ್ದೇವೆ. ಆದರೆ ನಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅತ್ಯಂತ ಮೂಲ ಬೇಕಾಗಿರುವಂಥ ಮರಳು ಇವತ್ತು ಕೂಡ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಯಾಕೆ ಅದು ಇನ್ನೂ ಕೂಡ ಸಮಸ್ಯೆಯಾಗಿ ಉಳಿದಿದೆ, ಯಾವ ಪರಿಹಾರ ಬೇಕಾಗಿತ್ತು ಅನ್ನೋ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಶ್ರೀಯುತ ನವೀನ್ ಕಾರ್ಡೋಸ್ ಅವರನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್. ಅದೇ ರೀತಿ ವಿನೋದ್ ಪಿಂಟೋ ಅವರಿದ್ದಾರೆ. ವಿನೋದ್ ಪಿಂಟೋ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್. ನವೀನ್ ಕಾರ್ಡೋಸ್ ಅವರು ಕ್ರಡೈ ಸಂಸ್ಥೆಯ ಅಧ್ಯಕ್ಷರು. ಕ್ರಡೈ ಅಂತ ಹೇಳಿದ್ರೆ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಆ್ಯಂಡ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇದರ ಮಂಗಳೂರು ಶಾಖೆಯ ಅಧ್ಯಕ್ಷರು. ಅದೇ ರೀತಿ ನವೀನ್ ಪಿಂಟೋ ಅವರು ಕೂಡ ಈ ಒಂದು ಕ್ರಡೈಯ ದಕ್ಷಿಣ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾಗಿದ್ದಾರೆ. ಈಗಾಗಲೇ ಇವರು ನಿನ್ನೆ ಅನೇಕ ಈ ಒಂದು ಮರಳು ದಿನನಿತ್ಯದ ವ್ಯವಹಾರಕ್ಕೆ ಬಳಕೆ ಮಾಡುವವರು ಮತ್ತು ಅದಕ್ಕೆ ಇಂಡೈರೆಕ್ಟಾಗಿ ಸಂಪರ್ಕ ಇರುವಂಥ ಬೇರೆ ಬೇರೆ ಸಂಘಟನೆಯವರನ್ನು ಒಟ್ಟು ಸೇರಿಸಿ ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ ತಮ್ಮ ಸಮಸ್ಯೆಗಳ ಬಗ್ಗೆ. ಮುಖ್ಯವಾಗಿ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಸಿವಿಲ್ ಗುತ್ತಿಗೆದಾರರ ಅಸೋಸಿಯೇಷನ್, ಆಮೇಲೆ ಕ್ರೆಡೈ, ಇಂಜಿನಿಯರ್ಸ್ ಅಸೋಸಿಯೇಷನ್, ಬಿಲ್ಡರ್ಸ್ ಅಸೋಸಿಯೇಷನ್, ಸಿಮೆಂಟ್ ಆ್ಯಂಡ್ ಸ್ಟೀಲ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್, ಹಾರ್ಡ್ವೇರ್ ಅಸೋಸಿಯೇಷನ್ ಮತ್ತು ಮರಳು ಸಾಗಾಟಗಾರರ ಒಕ್ಕೂಟ, ಇವರೆಲ್ಲರ ಪರವಾಗಿ ಇವರು ನಿನ್ನೆ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ. ಸಮಸ್ಯೆ ತುಂಬ ಜಟಿಲವಾಗ್ತಾ ಉಂಟು. ಸರ್ಕಾರ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳದಿದ್ದರೆ ಮತ್ತಷ್ಟು ಸಮಸ್ಯೆ ಜಟಿಲವಾಗ್ತದೆ ಮತ್ತು ಈ ಒಂದು ಸರ್ಕಾರದ ಪರವಾಗಿ ನಮ್ಮ ಆಗ್ರಹವನ್ನು ಮುಂದಿಡುವ ಸಲುವಾಗಿ ನಾವು ಕಠಿಣವಾದ ನಿರ್ಧಾರವನ್ನು ಕೈಗೊಳ್ಳಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಅನ್ನೋದನ್ನು ಅವರು ಎಚ್ಚರಿಕೆ ನೀಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ನಾವು ಅವ್ರ ಮಾತಾಡಲಿಕ್ಕೆ ಇದ್ದೇವೆ. ಜೊತೆಗೆ ಯಾಕೆ ಈ ಒಂದು ಮರಳು ಇನ್ನೂ ಕೂಡ ಒಂದು ಸಮಸ್ಯೆಯಾಗಿ ಉಳಿದಿದೆ ಅಥವಾ ಏನು ಪರಿಹಾರವನ್ನು ಕಂಡುಕೊಳ್ಳಬಹುದು ನಾಗರಿಕ ಸಮಾಜ ಅನ್ನೋ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಮೊದಲಾಗಿ ನವೀನ್ ಕಾರ್ಡೋಸ್ ಅವರಿಂದ ಆರಂಭಿಸೋದಾದರೆ, ಸರ್, ಯಾವತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾಲ ಇತ್ತು, ಮರಳು ಅನ್ನೋದೊಂದು ಸಮಸ್ಯೆ ಆಗಿರಲಿಲ್ಲ. ಬೇಕಾದಾಗೆ ಮರಳು ಸಿಗ್ತಾ ಇತ್ತು. ಮತ್ತು ಮುಖ್ಯವಾಗಿ ನಾವು ನದಿ ತೀರ ಮತ್ತು ಸಮುದ್ರ ತೀರದಲ್ಲೇ ಇರುವಂಥ ಒಂದು ಪ್ರದೇಶ, ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಇದು ವರ್ಷದಿಂದ ವರ್ಷಕ್ಕೆ ಜಟಿಲವಾಗಿ ಹೋಗ್ತಾ ಉಂಟು. ಸರ್ಕಾರಗಳು ಬದಲಾದರೂ ಕೂಡ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ. ಯಾಕೆ ಇಂಥ ಒಂದು ಸಮಸ್ಯೆಗಳು ಉದ್ಭವಿಸ್ತದೆ ಅಂತ, ಯಾಕಂದರೆ ಇದಕ್ಕೆ ರಿಲೇಟೆಡ್ ಆದ ಸಮಸ್ಯೆಗಳ ಬಗ್ಗೆ ನಾವು ಮತ್ತೆ ಮಾತಾಡುವಾಗ ಮೂಲ ಸಮಸ್ಯೆ ಇದು ಏನಾಯ್ತಂದ್ರೆ, ಈ 2011ವರೆಗೆ ತುಂಬ ಆರಾಮವಾಗಿ ಯಾರು ಮರಳು ತೆಗಿಬೋದಿತ್ತು. ಪರ್ಮಿಟ್ ಎಲ್ಲ ತುಂಬ ಸಿಂಪಲ್ ಇತ್ತು. ಈ CRZ, ನಾನ್ CRZ ಅಂಥದ್ದೆಲ್ಲ ಇಶ್ಯೂಸ್ ಇರಲಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ತುಂಬ ಮರಳಿತ್ತು, ತುಂಬ ಮರಳು ಇದೆ ಈಗಲೂ. ರೇಟ್ ಸಹ ತುಂಬ ಕಡಿಮೆ ಆಯಿತು. 2011ಅಲ್ಲಿ NGT ಅಂತ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಡೆಲ್ಲಿಯಲ್ಲಿ ಕೂತು ಯಾರ್ದು ರಿಪೋರ್ಟ್ ಅನ್ನು ಆಧರಿಸಿ ಒಂದು ಆರ್ಡರ್ ಪಾಸ್ ಮಾಡಿದ್ರು. ಬ್ಲಾಂಕೆಟ್ ಆರ್ಡರ್, ಇಡೀ ದೇಶಕ್ಕೆ ಮರಳು ತೆಗಿಲಿಕ್ಕಿಲ್ಲ ಅಂತ, ಪರಿಸರ ಹಾನಿ ಆಗ್ತದೆ ಅಂತ. ಕೆಲವು ಕಡೆಯಲ್ಲಿ ಇದು ನಿಜ, ಕೆಲವು ಕಡೆ ಸೂಕ್ಷ್ಮ ಪ್ರದೇಶ ಅಂತ ಇರ್ತದೆ, ಎಲ್ಲಿ ಈ ಬರ್ಡ್ಸ್ ಇರ್ತದೆ, ಮೈಗ್ರೇಟರಿ ಬರ್ಡ್ಸ್ ಇರ್ತದೆ, ಇಲ್ಲಾಂದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ಫಿಶ್ ಇರ್ತದೆ, ಇಲ್ಲದಿದ್ರೆ ದೊಡ್ಡ ಫಾರೆಸ್ಟ್ ಇರ್ತದೆ. ಇಂಥ ಎಲ್ಲ ಜಾಗದಲ್ಲಿ ಮರಳು ತೆಗೆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ಇವ್ರು ಏನ್ ಮಾಡಿದ್ರು, ಒಂದು ಬ್ಲಾಂಕೆಟ್ ಆರ್ಡರ್ ಪಾಸ್ ಮಾಡಿದ್ರು, ಮರಳು ತೆಗಿಲಿಕ್ಕೆ ಇಲ್ಲ ಅಂತ. ಈಗ ಮಂಗಳೂರು ಅಥವಾ ಕೆಲವು ಕರಾವಳಿ ಕಡೆಯಲ್ಲಿ ಮರಳು ತೆಗೆಯುವುದಿಲ್ಲದ್ರೆ ಸಮಸ್ಯೆ ಆಗ್ತದೆ. ಫ್ಲಡ್ಸ್ ಆಗ್ತದೆ, ನೀರು ತುಂಬುತ್ತದೆ ತೋಟಕ್ಕೆ ಮತ್ತೆ ಗದ್ದೆಗಳಿಗೆ. ಮತ್ತೆ ಅದು ಉಪ್ಪು ನೀರು ಬರ್ತದೆ, ಬ್ಯಾಕ್ ವಾಟರ್ ಅಂದ್ರೆ ಮಳೆ ಬಂದಾಗ ನದಿದ ನೀರು ಒಳಗೆ ಬರ್ತದೆ ಟುವರ್ಡ್ಸ್ ರಿವರ್. ಆ ರಿವರ್ ಮತ್ತೆ ಪುನಃ ಗದ್ದೆ ಒಳಗೆ ಹೋಗಿ ಉಪ್ಪು ನೀರು, ಹೋಲ್ ಲ್ಯಾಂಡ್ ಬಿಕಮ್ಸ್ ನಾನ್ ಫರ್ಟೈಲ್ ಲ್ಯಾಂಡ್. ಬೆಳೆದಂತ ಬೆಳೆ ಕೂಡ ಹಾಳಾಗ್ತದೆ.
ಹೌದು ಹೌದು ಹಾಗೆ ನಾವು ಈ ಸಮಸ್ಯೆಯನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೆವು. ಪ್ಲಸ್ ಈ ಮರಳು ತುಂಬಿದ ಕೂಡಲೇ ನಮ್ದು ಇಲ್ಲಿ ನಾಡ ದೋಣಿಗಳಿರ್ತದೆ. ಹೌದು ಈ ನಾಡ ದೋಣಿಗಳು ಅಳಿವೆ ಬಾಗಿಲಲ್ಲಿ ಹೋಗುವಾಗ ಅಥವಾ ರಿವರಲ್ಲಿ ಹೋಗುವಾಗ ಈ ಮರಳಿನ ದಿಬ್ಬಗಳಾಗಿ ಹೌದು ಅವರಿಗೆ ಫಿಶಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೋಗ್ಲಿಕ್ಕೆ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ದೋಣಿ ಇದಾಗ್ತದೆ, ಹಾನಿ ಆಗ್ತದೆ. ಹಾಗೆ ಒಂದು ಎಕ್ಸಾಮ್ಷನ್ ಕೊಟ್ಟರು. ಆಮೇಲೆ ಅದಕ್ಕೆ ತುಂಬಾ ಫೈಟ್ ಮಾಡಬೇಕಾಯ್ತು. ಈ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡುತ್ತಿದ್ದವರು ಇಂಥ ದೋಣಿಗಳಿಗೆ ಹೋಗ್ಲಿಕ್ಕೆ ಈ ದಿಬ್ಬಗಳನ್ನು ತೆರವುಗೊಳಿಸಬೇಕಂತ. ಹಾಗೆ ನಮಗೆ ಒಂದು ಹೋಪ್ ಬಂತು, ಅಟ್ಲೀಸ್ಟ್ ಹೀಗಾದ್ರೂ ನಮಗೆ ಹೊಯ್ಗೆ ಸಿಗ್ತದೆ ಅಂತ. ಆಮೇಲೆ ಅದನ್ನು ಐಡೆಂಟಿಫೈ ಮಾಡುವ ಇದಾಯ್ತು. ಅದನ್ನು ಐಡೆಂಟಿಫೈ ಮಾಡುದಾಯ್ತು. ಗಣಿಗಾರಿಕೆ ಒಮ್ಮೆಲೆ ಎಚ್ಚೆತ್ತುಕೊಂಡಿತ್ತು. NGT ಒಂದು ಬಂತಂದ ಕೂಡಲೇ ಗಣಿಗಾರಿಕೆ ಅಷ್ಟುವರೆಗೆ ಸ್ವಲ್ಪ ಮಲಗಿದ್ರು, ಸ್ವಲ್ಪ ಈಗ ಎಚ್ಚರಿಕೆ ಆಯ್ತು ಅವರಿಗೆ. ಗವರ್ಮೆಂಟಿಗೆ ಗೊತ್ತಾಯ್ತು ಇಷ್ಟು ಮರಳು ಹೋಗ್ತಾ ಉಂಟಾ, ಇಷ್ಟು ಮರಳು ತೆಗಿತಾ ಇದ್ದಾರೆ ಅಂತ. ಮುಂಚೆ ಯಾರ ಕಣ್ಣಿಗೆ ಬೀಳ್ತಿರ್ಲಿಲ್ಲ, ಅದರಷ್ಟಕ್ಕೆ ನಡೀತಾ ಇತ್ತು. ತುಂಬಾ ಜನರದು ಹೊಟ್ಟೆಪಾಡಿಗೆ ಅದು ಒಳ್ಳೆ ಇತ್ತು, ಲೋಕಲ್ ಇನ್ಕಮ್ ಆಗ್ತಾ ಇತ್ತು. ಈ ಚಿಕ್ಕ ವಿಷಯವನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಯಲ್ಟಿ ಬಂತು. ಮುಂಚೆ ಸಿತ್ತು ರಾಯಲ್ಟಿ, ಸ್ವಲ್ಪ ಸಣ್ಣ ರಾಯಲ್ಟಿ ಇತ್ತು. ಹೌದು, ಅಷ್ಟೇ ಆಗುವಾಗ ಈ ಬೆಂಗಳೂರಲ್ಲೆಲ್ಲ ಈ ಕನ್ಸ್ಟ್ರಕ್ಷನ್ ತುಂಬಾ ಬೂಮ್ ಆಯ್ತು, IT ಬೂಮ್ ಆಯ್ತು. ಅಲ್ಲಿ ಮರಳು ಸಿಗುದಿಲ್ಲ, ಮರಳಿಗೆ ಡಿಮಾಂಡ್ ಜಾಸ್ತಿ ಆಯ್ತು. ಡಿಮಾಂಡ್ ಜಾಸ್ತಿ ಆದ ಕೂಡಲೇ ರೇಟ್ ಜಾಸ್ತಿ ಆಯ್ತು. ರೇಟ್ ಜಾಸ್ತಿ ಆದ ಕೂಡಲೇ ಇಲ್ಲಿಂದ ಮರಳು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ಡೈನಾಮಿಕ್ಸ್ ಆಫ್ ದಿ ಟ್ರೇಡ್ ಚೇಂಜ್. ಅಲ್ಲಿಗೆ ಜನರಿಗೆ ಗೊತ್ತಾಯ್ತು ಈ ಮರಳು ಅಂದ್ರೆ ಇದರಲ್ಲಿ ಎಷ್ಟು ದುಡ್ಡು ಮಾಡಬಹುದು ಅಂತ. ಅಂದ್ರೆ ಅವ್ಯವಹಾರ ಹೇಗೆ ಮಾಡಬಹುದು ಅಂತ ಕಲ್ತ್ರು. ಅಷ್ಟೊತ್ತಿಗೆ ಲೋಕಲ್ ಮಾತ್ರ ಮರಳು ಬರ್ತಾ ಇತ್ತು, ಹೋಗ್ತಾ ಇತ್ತು, ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಈ ಬೆಂಗಳೂರಿಗೆ ಮತ್ತೆ ಕೇರಳದಲ್ಲಿ ಬ್ಯಾನ್ ಆಯ್ತಲ್ಲ, ನಮ್ಗೆ ಆದ್ರೂ ಮೀನುಗಾರಿಕೆಗೆ ಅಂತ ಅಲೌ ಮಾಡಿದ್ರು, ಕೇರಳದಲ್ಲಿ ಅಲೌ ಮಾಡ್ಲಿಲ್ಲ. ಅಲ್ಲಿ ಯಾಕಂದ್ರೆ ಕೇರಳದಲ್ಲಿ ಸೂಕ್ಷ್ಮ ಜಾಸ್ತಿ ಇರುವುದೇ ಸೂಕ್ಷ್ಮ ಪ್ರದೇಶಗಳು. ಇಲ್ಲಿಂದ ಕೇರಳಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಮರಳು ಸ್ಮಗ್ಲಿಂಗ್ ಸ್ಟಾರ್ಟ್ ಆದ ಕೂಡಲೇ ಇದಕ್ಕೆ ನಾವು ಹೇಳ್ತೇವಲ್ಲ, ರೆಕ್ಕೆ ಪುಕ್ಕೆಗಳೆಲ್ಲ ಸೇರಿಕೊಂಡು ಇದೊಂದು ದೊಡ್ಡ ಲಾಬಿ ಆಯ್ತು, ದೊಡ್ಡ ಮಾಫಿಯಾ ಆಯ್ತು. ಬೇರೆ ಬೇರೆಯವರ ಕೈಗಳು ಬಂತು. ಹಾಗೆ ಹೈಲೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಬ್ಬ ಮಾಡಿದ್ರೆ ಇನ್ನೊಬ್ಬ ಉಪದ್ರ ಕೊಡುದು, ಇನ್ನೊಬ್ಬ ಮಾಡಿದ್ರೆ ಇನ್ನೊಂದು ಉಪದ್ರ ಕೊಡುದು. ಒಂದು ಡೈರೆಕ್ಟ್ ಉಪದ್ರ ಮಾಡೋದು, ಇಲ್ಲದ್ರೆ ಕಾನೂನಿನಲ್ಲಿ ಹುಡುಕಿ NGT ಆರ್ಡರ್ ಅನ್ನು ಹುಡುಕಿ ಉಪದ್ರ ಮಾಡೋದು. ಹೀಗೆಲ್ಲ ಆಗಿ ಈ ಸಮಸ್ಯೆ ಮತ್ತಷ್ಟು ಜಟಿಲ ಆಯ್ತು, ತುಂಬಾ ಕಷ್ಟ ಆಯ್ತು. ಹೀಗಾದ ಕೂಡಲೇ ಎಲ್ಲರೂ ಎಚ್ಚೆತ್ಕೊಂಡ್ರು. ಈ ರೂಲ್ಸ್ ಅನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ ಆಗ್ಬೇಕು ಅಂತ ಒಂದಾಯ್ತು. ಸರಿ, ಅದಕ್ಕೂ ನಾವು ಒಪ್ಪಿದೆವು. ಪ್ರತಿ ವರ್ಷ 2011 ನಂತರ ಪ್ರತಿ ವರ್ಷ ಇದೊಂದು ಇಶ್ಯೂ ಆಗ್ತಾ ಇತ್ತು. ಟೆಂಪರರಿ ಪರ್ಮಿಟ್ ಅಂತ ಒಂದು ಮಾಡಿದ್ರು. ಟೆಂಪರರಿ ಲೈಸೆನ್ಸ್ 1 ವರ್ಷದ ಮಟ್ಟಿಗೆ ಅದು ಬೆಂಗಳೂರಿಂದ ಇಶ್ಯೂ ಆಗಲಿಕ್ಕೆ. ಅದಕ್ಕೆ ಒಂದಷ್ಟು ಪ್ರೊಸೀಜರ್ ಆಗಿ ಹೇಳಿದರು. ಆ ಪ್ರೊಸೀಜರ್ ನಾನೀಗ ಹೇಳಲಿಕ್ಕೆ ಹೋದರೆ 1 ಗಂಟೆ ಸಾಕಾಗಲಿಕ್ಕಿರಲಿಲ್ಲ, ಅಷ್ಟು ದೊಡ್ಡದು ಪ್ರೊಸೀಜರ್ ಮಾಡಿದರು. ಆ ಪ್ರೊಸೀಜರಲ್ಲಿ ಫಸ್ಟ್ ಇಲ್ಲಿ 2 ತಿಂಗಳು ಸ್ಯಾಂಡ್ ಯಾರು ತೆಗೆಯುವ ಹಾಗೆ ಇಲ್ಲ, ಮಳೆಗಾಲದಲ್ಲಿ ಮೀನು ಸಂತಾನೋತ್ಪತ್ತಿ ಮಾಡುವಂತ ಜೂನ್ ಜುಲೈಯಲ್ಲಿ ಸ್ಯಾಂಡ್ ತೆಗಿಲಿಕ್ಕಿಲ್ಲ. ಅದರ ನಂತರ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಇಲ್ಲೆಲ್ಲ ಮರಳು ತುಂಬುತ್ತದಲ್ಲ, ಅದನ್ನು ಫಸ್ಟಿಗೆ ಒಂದು ಸರ್ವೆ ಮಾಡ್ಲಿಕ್ಕೆ ಉಂಟು, ಬ್ಯಾಥೋಮೆಟ್ರಿಕ್ ಸರ್ವೆ ಅಂತ ಹೇಳ್ತಾರೆ. ಸರ್ವೆ ಮಾಡಿ ಎಷ್ಟೆಷ್ಟು ದಿಬ್ಬಗಳಿವೆ, ಎಷ್ಟೆಷ್ಟು ಸ್ಯಾಂಡ್ ಇದೆ ಅಂತ ಒಂದು ಐಡೆಂಟಿಫಿಕೇಶನ್ ಮಾಡ್ತಾರೆ. ಈ ಐಡೆಂಟಿಫಿಕೇಶನ್ ಮಾಡಿ ಆದ್ಮೇಲೆ, ಈ ಐಡೆಂಟಿಫಿಕೇಶನ್ ಆಗಬೇಕಾದ್ರೆ ಫಸ್ಟ್ ಇಲ್ಲಿ ಒಂದು ಮೀಟಿಂಗ್ ಆಗಬೇಕು. ಆ ಮೀಟಿಂಗನ್ನು ಈ ಗಣಿಗಾರಿಕೆ ಇಲಾಖೆಯವರು ಫಸ್ಟಿಗೆ ಪ್ರಪೋಸಲ್ ಕಳಿಸಬೇಕು. ಹೀಗೆ ಹೀಗೆ ಹೊಯ್ಗೆ ತುಂಬ್ತಾ ಇದೆ, ಮೀನುಗಾರಿಕೆ ಇಲಾಖೆ ಮತ್ತೆ ಗಣಿಗಾರಿಕೆ ಇಬ್ರು ಸಹ ಇದಿದೆ. ಅವರ ಪ್ರಪೋಸಲ್ ಮೇಲೆ ನಮ್ಮದು ಇಲ್ಲಿ ಒಂದು ಸ್ಯಾಂಡ್ ಕಮಿಟಿ ಅಂತ ಮಾಡಿದ್ದಾರೆ. ಒಂದು 7 ಮೆಂಬರ್ ಒಂದು ಕಮಿಟಿ ಇದೆ ಮಂಗಳೂರಲ್ಲಿ. ಈ NGT ಆರ್ಡರ್ ಪ್ರಕಾರನೇ ಒಂದು 7 ಮೆಂಬರ್ ಕಮಿಟಿ ಮಾಡಿದ್ದಾರೆ. ಈ ಕಮಿಟಿಯವರು ಫಸ್ಟಿಗೆ ಬಂದು ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಪ್ರಪೋಸಲ್ ಪಾಸ್ ಆಗ್ತದೆ. ಪ್ರಪೋಸಲ್ ಪಾಸ್ ಆದಮೇಲೆ ಸರ್ವೆ ಮಾಡಬೇಕಂತ ಆಗ್ತದೆ. ಆ ಸರ್ವೆ ಮಾಡಲಿಕ್ಕೆ ನೆಕ್ಸ್ಟ್ ಒಂದು ಪ್ರೊಸೀಜರ್ ಇದೆ. ಟೆಂಡರ್ ಕರಿಬೇಕು, ಗೌರ್ಮೆಂಟ್ ಕೆಲಸ ಅಲ್ಲ. ಆ ಟೆಂಡರ್ ಸ್ಕ್ರೂಟಿನಿ ಆಗಿ ಅವರಿಗೆ ವರ್ಕ್ ಆರ್ಡರ್ ಅಲಾಟ್ ಆಗಿ ಅವರ ಬ್ಯಾಥೋಮೆಟ್ರಿಕ್ ಸರ್ವೆಯನ್ನು ಮಾಡಿ ಆ ರಿಪೋರ್ಟ್ ಸಬ್ಮಿಟ್ ಮಾಡುವಾಗ 1.5 ತಿಂಗಳಿಂದ 2 ತಿಂಗಳು ಹೋಗ್ತದೆ. ಇದೆ, ಅಷ್ಟು ಕೆಲಸ ಎಲ್ಲ ಇದೆ ಅದರಲ್ಲಿ. ಆ ರಿಪೋರ್ಟ್ ಬಂದ ಮೇಲೆ ಪುನಃ ಈ ಕಮಿಟಿಯವರು ಮೀಟಿಂಗ್ ಮಾಡಬೇಕು, ಮೆಂಬರ್. ಆ ಸರ್ವೆ ರಿಪೋರ್ಟ್ ಅನ್ನು ಇಲ್ಲಿಂದ NITKಗೆ
ಆ ಮೀಟಿಂಗ್ ಪ್ರೊಸೀಡಿಂಗಲ್ಲಿ ಅವರು ಪಾಸ್ ಮಾಡಿ NITKಗೆ ಎಕ್ಸ್ಪರ್ಟ್ ಕಮಿಟಿಗೆ ಕಳಿಸಿಕೊಡಬೇಕು. ಕಳಿಸಿಕೊಡ್ಬೇಕು. NITK ಅವರು ಈ ಬ್ಯಾಥೋಮೆಟ್ರಿಕ್ಸ್ ಅವರನ್ನು ಟೋಟಲಿ ಸ್ಟಡಿ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಕರೆಕ್ಟಾಗಿ ತೆಗಿಬೋದು ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ರೆಡಿ ಆದಮೇಲೆ ಪುನಃ ಒಮ್ಮೆ ಇವರು ಇಲ್ಲಿ ಮೀಟಿಂಗ್ ಮಾಡಿ ಇಲ್ಲಿಂದ ಅದನ್ನು ಗಣಿಗಾರಿಕೆ ಅವರ ಮುಖಾಂತರ ಬೆಂಗಳೂರಿಗೆ ಕಳಿಸಬೇಕು. ಈ ಬೆಂಗಳೂರಲ್ಲಿ ಒಂದು KSMC ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದು ನಮ್ಮದು ಇದರದ್ದೇ, ಯಾವುದು ಈ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿಯೇ, ಅವರು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದೊಂದು ಕಮಿಟಿ, ಅದು ವರ್ಷಕ್ಕೆಲ್ಲ 2 ವರ್ಷಕ್ಕೆ ಏನೋ ಚೇಂಜ್ ಆಗ್ತಾ ಇರ್ತದೆ. ಆ ಕಮಿಟಿಯನ್ನು ಫಾರ್ಮ್ ಮಾಡೋದು ಮಿನಿಸ್ಟ್ರಿ ಆಫ್ ಇದು ಎಂಥದ್ದು ನಮ್ದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಡೆಲ್ಲಿಯಿಂದ. ಅದು ಒಂದು ಇನ್ನೊಂದು ಸಮಸ್ಯೆ. ಸೊ ಈ ಎಲ್ಲ ಒಂದು ಮೀಟಿಂಗ್ ಎಲ್ಲ ಆಗಿ ಅವರು ಅಲ್ಲಿಂದ ಅದನ್ನು ಪಾಸ್ ಮಾಡಿ ಮಂಗಳೂರಿಗೆ ವಾಪಸ್ ಕಳಿಸ್ತಾರೆ. ಮತ್ತೆ ಇಲ್ಲಿ ಸ್ಕ್ರೂಟಿನಿ ಮಾಡಲಿಕ್ಕೆ ಉಂಟು. ಏನಂತ ಇದೆ, ಸಾಂಪ್ರದಾಯಿಕ ದೋಣಿಗಾರಿಕೆ ಅವರಿಗೆ ಮಾತ್ರ ಮುಳುಗಿ ತೆಗಿಲಿಕ್ಕೆ ಮ್ಯಾನುವಲ್, ಯಾವುದೇ ಮೆಷಿನ್ ಹಾಕ್ಲಿಕ್ಕಿಲ್ಲ, ಯಾವುದೇ. ಅದರಲ್ಲಿ ಪುನಃ ಒಂದಷ್ಟು ರೂಲ್ಸ್. 2011ರಿಂದ ಮುಂಚೆ ಪರ್ಮಿಟ್ ಇದ್ದವರಾಗಬೇಕು, ಮತ್ತೆ ಮುಂಚೆ ತೆಗ್ದಿರೋರಾಗಬೇಕು. ಅದರಲ್ಲಿ ತುಂಬ ಜನರು ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ. ಈ ಸ್ಕ್ರೂಟಿನಿ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರ ನಂತರ ಈ ಎಲ್ಲೆಲ್ಲಿ ಅವರ ಹೊಯ್ಗೆದ ಧಕ್ಕೆ ಇದೆ ಆ ಧಕ್ಕೆಗಳ ಒಂದು ಇನ್ಸ್ಪೆಕ್ಷನ್ ಮಾಡುವ ಒಂದು ಪ್ರಕ್ರಿಯೆ ಇದೆ. ಈ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಓಕೆ ಆದಮೇಲೆ ರಾಯಲ್ಟಿ ಒಂದು ಫಿಕ್ಸ್ ಮಾಡಲಿಕ್ಕಿದೆ. ಆ ರಾಯಲ್ಟಿ ಏರಿಸ್ತಾ ಇರ್ತಾರೆ ಗವರ್ಮೆಂಟ್. ಆ ರಾಯಲ್ಟಿ ಒಂದು ಫಿಕ್ಸ್ ಮಾಡಿದ ಮೇಲೆ ಅಲಾಟ್ಮೆಂಟ್ ಆಗ್ತದೆ. ಇಷ್ಟೆಲ್ಲ ರಾಮಾಯಣ ಆಗುವಾಗ 4ರಿಂದ 5 ತಿಂಗಳು ಹೋಗ್ತದೆ. ಈಗ ನೋಡಿ, ಜೂನ್ ಜುಲೈ 2 ತಿಂಗಳು ಅಫಿಷಿಯಲಿ ಹೋಗಿ ತೆಗಿಲಿಕ್ಕಿಲ್ಲ. ಆಗಸ್ಟ್ ಅಲ್ಲಿ ಈ ಇದರ ಪ್ರಕ್ರಿಯೆ ಸ್ಟಾರ್ಟ್. ಮೀನುಗಾರಿಕೆ ಆರಂಭ ಆಗೋದು ಆಗಸ್ಟ್ 15ರ ನಂತರ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈ ಬ್ಯಾಥೋಮೆಟ್ರಿಕ್ ಸರ್ವೆ, ಈ ಕಮಿಟಿ ಮೀಟಿಂಗ್. ಈ ಸರ್ತಿ ಇದು ಮೀಟಿಂಗ್ ಮಾಡ್ಲಿಕ್ಕೆ ನಾವು ಒಂದು 10 ಸರ್ತಿ ಮಿನಿಸ್ಟರ್ಗೆ ಸಿಕ್ಕಿದ್ದೇವೆ. ಕೊರೋನಾ ಆಗಿದ್ರಿಂದ ಅವರಿಗೆ ಸಹ ತುಂಬಾ ಕಷ್ಟ ಆಯ್ತು. ತುಂಬಾ ಟ್ರೈ ಮಾಡಿದ್ರು ಅವರು. ಅವರನ್ನೆಲ್ಲ ಒಟ್ಟು ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಬೆಂಗಳೂರಲ್ಲಿ. ನಾವೇನ್ ಕೇಳ್ತಾ ಇದ್ದೇವೆ ಅಂದ್ರೆ, ಈ ಪ್ರಕ್ರಿಯೆಯನ್ನು ಸ್ವಲ್ಪ ಚಿಕ್ಕದು ಮಾಡಬೇಕು, ಸರಳೀಕೃತ ಮಾಡಬೇಕು. ಹೌದು, ಅದು ಹೇಗೆ ಮಾಡೋದಂತ ಹೇಗೆ ಮಾಡುವುದು ಅನ್ನೋದನ್ನು ನಾವು ಆಮೇಲೆ ಮಾತಾಡುವ. ನೀವು ಕೂಡ ಮತ್ತೆ ವಿನೋದ್ ಪಿಂಟೋ ಅವರು ಕೂಡ, ಯಾಕಂತ ಹೇಳಿದ್ರೆ ನೀವು ದೀರ್ಘವಾದಂತಹ ಒಂದು ಏನು ಪ್ರಕ್ರಿಯೆ ಬಗ್ಗೆ ಮಾತಾಡಿದರೆ ಅದನ್ನು ಯಾವ ರೀತಿ ಸರಳೀಕೃತ ಮಾಡಬಹುದು ಮತ್ತು ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಕಾನೂನು ಪ್ರಕಾರವೇ ನಡ್ಕೊಂಡು ಹೋದರೂ ಕೂಡ ಅದನ್ನೊಂದು ಸರಳವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ವಾ ಅನ್ನೋ ವಿಚಾರವಾಗಿ ಕೂಡ ನಾವು ಮಾತಾಡುವ. ಈಗ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ವೀಕ್ಷಕರೇ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮುಗಿಯದ ಮರಳು ಸಮಸ್ಯೆ ಈ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕ್ರಡೈ ಅಧ್ಯಕ್ಷರಾಗಿರುವಂಥ ನವೀನ್ ಕಾರ್ಡೋಸ್ ಅವರು ಮತ್ತು ಕ್ರಡೈ ಕಾರ್ಯದರ್ಶಿಗಳಾಗಿರುವಂಥ ವಿನೋದ್ ಪಿಂಟೋ ಅವರಿದ್ದಾರೆ. ನಾವು ಈಗಾಗಲೇ ವೀಕ್ಷಕರೇ ಮಾತಾಡ್ತಾ ಇದ್ದೆವು. ಈ ಒಂದು ಯಾಕಂತ ಹೇಳಿದ್ರೆ ಮರಳು ಅನ್ನೋದು ಯಾವತ್ತೂ ನಮ್ಮಲ್ಲಿ ಸಮಸ್ಯೆ ಆಗಿರಲಿಲ್ಲ. ನಮ್ಮದೇ ಒಂದು ಪರಿಸರದಲ್ಲಿ ಬೇಕೆಂದಾಗ ಸಿಕ್ತಂಥ ಒಂದು ಸೊತ್ತಾಗಿತ್ತು. ಆದರೆ ಅದು ಹಂತವಾಗಿ ಒಂದು ಸಮಸ್ಯೆಯಾಗಿ ಕೊನೆಗೆ ಬಹುದೊಡ್ಡ ಜಟಿಲವಾದ ಸಮಸ್ಯೆ ಉಂಟಾಗಿ ಇವತ್ತು ಅದನ್ನು ನಂಬಿಕೊಂಡಿರುವಂಥ ವಲಯ ಇದೆ. ಅದು ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸುವಂಥ ಇದಾಗಿದೆ. ಮತ್ತು ಕಾನೂನಿನ ವಿವಿಧ ಕುಣಿಕೆಗಳು ದಿನೇ ಬಿಗಿಯಾಗಿ ಎಲ್ಲಿ ಅದನ್ನು ಬಿಡಿಸಿಕೊಳ್ಳುವುದೇ ಅಥವಾ ಆ ಒಂದು ಕಾನೂನಿನ ತೊಡಕಿನಿಂದ ಅಥವಾ ಕಾನೂನಿನ ತೊಡಕುಗಳನ್ನು ಸರಳೀಕೃತ ಮಾಡಿಕೊಂಡು ಜನ ಅಥವಾ ಒಟ್ಟು ನಮ್ಮ ನಾಗರಿಕ ವ್ಯವಸ್ಥೆ ಮತ್ತು ಇದನ್ನು ನಂಬಿಕೊಂಡಿರುವಂಥ ಒಂದು ಬಿಸ್ನೆಸ್ ಸಿಸ್ಟಮ್ ಏನಿದೆ ಅವರೆಲ್ಲರಿಗೆ ಅದನ್ನು ಸರಳೀಕೃತವಾಗಿ ಮಾಡಿಕೊಡಬೇಕಾಗಿದ್ದ ಏನು ವಿಚಾರಗಳು ಅದು ಇನ್ನೂ ಕೂಡ ಇತ್ಯರ್ಥ ಆಗ್ತಾ ಇಲ್ಲ. ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೆವು. ನವೀನ್ ಕಾರ್ಡೋಸ್ ಅವರು ಮೂಲ ಸಮಸ್ಯೆಯನ್ನು ವಿವರಣೆ ಮಾಡಿದರು. ಅದು ಹಂತವಾಗಿ ಯಾವ ರೀತಿ ಅದು ಸಮಸ್ಯೆಗಳು ಜಟಿಲವಾಗಿ ಹೋಯ್ತಂತ. ನಾನೀಗ ಮತ್ತೆ ಅವರನ್ನು ಮಾತಾಡಿಸ್ತಾ ಆ ಮಧ್ಯೆ ನಾನು ವಿನೋದ್ ಪಿಂಟೋ ಅವರನ್ನು ಮತ್ತೆ ಮಾತಾಡಿಸ್ತೇನೆ. ಇದು ನವೀನ್ ಕಾರ್ಡೋಸ್ ಅವರೇ, ನೀವು ಈಗಾಗಲೇ ಆ ಸಮಸ್ಯೆಯನ್ನು ಹಂತವಾಗಿ ವಿತರಿಸಿದಿರಿ. ಹೇಗಿದ್ದು ಸಮಸ್ಯೆ ಬೆಳೀತಾ ಉದಾಯಿತು ಅಂತ. ಅವೆಲ್ಲವನ್ನು ಒಂದು ಸರಳವಾಗಿ ಅದನ್ನು ನೀವು ಒಂದು ಇತ್ಯರ್ಥ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವಾ
ಅಥವಾ ಇನ್ನಾದರೂ ಸಾಧ್ಯತೆಗಳು hopes ಏನಂತ ಇದೆ. ಈ ಒಂದು 2 ವರ್ಷದ ಮುಂಚೆ ಡಿ ಸಿ ಅವರಿದ್ರು ಶಶಿಕಾಂತ್ ಅಂತೇಳಿ, ಹೌದು, ಅವರು ಇದೇ ಟೈಪ್ ಸಮಸ್ಯೆ ಆದಾಗ ನಮ್ಮನ್ನೆಲ್ಲ ಕರೆಸಿ, ಸ್ಯಾಂಡ್ ಅವರನ್ನು ಕರೆಸಿ, ಗಣಿಗಾರಿಕೆಯವರನ್ನು ಕರೆಸಿ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡೋದಂತ ತುಂಬ ಶ್ರಮಪಟ್ಟು ನಾವೆಲ್ಲ ಸೇರಿ ಒಂದು ಸಿಸ್ಟಮ್ ಮಾಡಿದ್ವಿ. ಅವಾಗಲೇ ಆ ಸ್ಯಾಂಡ್ ಆ್ಯಪ್ ಅಂತ ಕೂಡ ಸ್ಯಾಂಡ್ ಆ್ಯಪ್ ಅಂತ ಸಹ ಮಾಡಿದ್ರು. ಹೌದು, ಅವ್ಯವಹಾರ ಎಲ್ಲ ನಿಲ್ಲಿಸ್ಲಿಕ್ಕೆ ಎಲ್ಲ ಗಾಡಿಗಳಿಗೆ GPS ಹಾಕಿ, ಹೌದು, ಹೊರಗಡೆ ಸ್ಯಾಂಡ್ ಹೋಗೋದಾಗೆ ಪೊಲೀಸರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಈ ಬೆಂಗಳೂರು ಹೋಗುವ ಪ್ರಕ್ರಿಯೆ ಅವರೆಲ್ಲ ಫಾಲೋ ಅಪ್ ಮಾಡಿ ಅದನ್ನು ಮಾಡಿಸ್ತಾ ಇದ್ರು. ನಮ್ದೇನಾಗ್ತದೆ, DC ಅವರೆಲ್ಲ ಚೇಂಜ್ ಆಗ್ತಾ ಇರ್ತಾರೆ. ಹೌದು, ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ. ಡಿಪಾರ್ಟ್ಮೆಂಟ್ ಅವರಿಗೆ ಮನವರಿಕೆ ಮಾಡಬೇಕು. ನಮ್ಮ ಗಣಿಗಾರಿಕೆಯವರು ಮಾಡ್ತಾ ಇಲ್ಲ. ನಮ್ಗೆ ಜಾಸ್ತಿ ಬೇಜಾರು ಗಣಿಗಾರಿಕೆ ಇಲಾಖೆ ಮೇಲೆ. ಅವರು ಮುಂಚೂಣಿಯಲ್ಲಿ ನಿಂತು ಇಲ್ಲಿ ಹೀಗೆ ಸಮಸ್ಯೆ ಉಂಟು ಸರ್, ಹೀಗೆ ನಾವು ಮಾಡದಿಲ್ಲದ್ರೆ ಹೀಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನೋಡಿ. ಅಂಥ ಒಂದು ನ್ಯೂನ್ಯತೆಯಲ್ಲಿ ಇವತ್ತಿಗೆ 12 ತಿಂಗಳಾಗ್ತಾ ಬಂತು, 11 ತಿಂಗಳಾಯ್ತು, ಇಡೀ ವರ್ಷ ಮಾಡಲಿಲ್ಲ. ಕೊರೋನಾ ಆಗಿ ಎಲ್ಲ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಎಲ್ಲ ಸ್ಟಾಪ್ ಆಗಿದ್ರಲ್ಲಿ ಜನರು ಇಷ್ಟುವರೆಗೆ ಬೀದಿಗಿಳಿಲಿಲ್ಲ. ಈಗ ನಿನ್ನೆ ಅದೇ ವಿಷಯದಲ್ಲಿ ಈಗ ಎಲ್ಲರಿಗೆ ಬಿಸಿ ತಡ್ತಾ ಇದೆ. ಯಾಕಂದ್ರೆ ಈ ಕನ್ಸ್ಟ್ರಕ್ಷನ್ ಎಲ್ಲ ಪುನಃ ಆರಂಭಗೊಳ್ತಾ ಇದೆ. ಕೊರೋನಾ ಆಗ್ಲಿಲ್ಲ ಆದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಜನರೆಲ್ಲ ಹೊಯ್ಗೆ ಪ್ರಾಬ್ಲಮ್ ಅಲ್ಲಿ ಬೀದಿಗಿಳಿತಾ ಇದ್ರು. ಉಡುಪಿಯಲ್ಲಿ 2 ವರ್ಷದಿಂದ ಹೀಗೆ ಆಗಿ ಧರಣಿ ಮಾಡಿ ಗಲಾಟೆ ಆಗಿ ಎಲ್ಲ ಆಗಿ ಈಗ ಅಲ್ಲಿಗೆ ಒಂದು ಸಿಸ್ಟಮ್ ಬಂದು ಉಡುಪಿಯಲ್ಲಿ ಈಗ ಯಾವುದೇ ಸಮಸ್ಯೆ ಇಲ್ಲ. ಹೌದು, ಹೌದು. ಮಂಗಳೂರಲ್ಲಿ ಸಮಸ್ಯೆ ಇರಲಿಲ್ಲ. ಹೌದು, ಹೌದು. ಈಗ ಉಡುಪಿಯಲ್ಲಿ ನೀವು ಹೇಳಿದಾಗ ಈಗ ಉಡುಪಿಯಲ್ಲಿ ಸಮಸ್ಯೆ ಎಲ್ಲ ಒಂದು ತಕ್ಕ ಮಟ್ಟಿಗೆ ನಿವಾರಣೆ ಮಾಡಿಕೊಂಡು ಬಂದರು. ಈಗ ನೀವು ಸಮಸ್ಯೆ ಏನಂತ ಆಗೆಲ್ಲ ವಿವರಿಸಿದ್ರಿ. ಈಗ ಕನಿಷ್ಠ ಉಡುಪಿಯ ಮಟ್ಟಿಗೆ ಆ ರೀತಿಯಲ್ಲಾದರೂ ಆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಏನು ಮಾಡ್ಬೋದು, ಏನು ಮಾಡ್ಲಿಕ್ಕೆ? ಈ ಸರ್ತಿ ಅಕ್ಟೋಬರಲ್ಲಿ, ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಆಗಬೇಕಿತ್ತು. ಯಾವುದು 1 ವರ್ಷದ್ದು ಟೆಂಪರರಿ ಲೈಸೆನ್ಸ್, ಟೆಂಪರರಿ ಪರ್ಮಿಟ್ ಅಂತ ಎವ್ರಿ ಅಕ್ಟೋಬರಲ್ಲಿ ಅದು ಆಗೋದು. ಹೋದ ಅಕ್ಟೋಬರಲ್ಲಿ ಗಣಿಗಾರಿಕೆ ಇಲಾಖೆಯವರು ಆಫೀಸರ್ ಇರಲಿಲ್ಲ, ಟ್ರಾನ್ಸ್ಫರ್ ಆದರು, ಹಾಗೆ ಹೀಗೆ ಅಂತ ಹೇಳಿ ಜನವರಿವರೆಗೆ ಫೈಲ್ ಇಲ್ಲಿಂದ ಮೂವ್ ಆಗಲಿಲ್ಲ. ಜನವರಿ ನಂತರ ಕೊರೋನಾ, ಮತ್ತೆ ಮಳೆಗಾಲ. ಈಗ ಫೈಲ್ ಮೂವ್ ಆಗಿ ನಾವು ಅದರ ಬೆನ್ನು ಬಿದ್ದು, ನಮಗೆ ಮಾಧ್ಯಮದ ಮಿತ್ರರು ತುಂಬ ಹೆಲ್ಪ್ ಮಾಡಿದರು. ಕಂಟಿನ್ಯೂಸ್ ಆಗಿ ಪೇಪರಲ್ಲಿ ಹಾಕ್ತಾ ಹೋದ್ರು. ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಆಯಿತು. ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಸ್ವಲ್ಪ ಇಚ್ಛಾಶಕ್ತಿ ಇನ್ನು ಸ್ವಲ್ಪ ಜಾಸ್ತಿ ಮಾಡಿದರೆ ಅವರಿಗೂ ಸಮಸ್ಯೆ ಇತ್ತು. ಈ ಕೊರೋನಾ ಟ್ಯಾಕಲ್ ಮಾಡೋದೊಂದು ಸಮಸ್ಯೆ ಒಂದು. ಸೆಕೆಂಡ್, ಇದು ತುಂಬಾ ಟೆಕ್ನಿಕಲ್ ವಿಷಯ. ಗಣಿಗಾರಿಕೆಯವರು ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಹೀಗೆ ಮಾಡಲಿಲ್ಲ ಆದ್ರೆ ಹೀಗೆ ಆಗ್ಬಹುದು ಅಂತ ಮನವರಿಕೆ ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು ಸರ್ ಇದರಲ್ಲಿ? ಎಷ್ಟು ರಾಯಲ್ಟಿ, 1 ವರ್ಷದ್ದು ಸ್ಯಾಂಡ್ ಇದ್ದು ರಾಯಲ್ಟಿ ಎಷ್ಟು ಬರ್ತದೆ ಸರ್ಕಾರಕ್ಕೆ? ಆದರೆ ಈ ಇಲಾಖೆಯವರನ್ನು ಟೈಟ್ ಮಾಡಿ ಅವರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕಿದ್ರೆ ಈಗ ಒಂದೇ ವಿಷಯ, ಈ 1 ವರ್ಷ ಲ್ಯಾಬ್ಸ್ಗೆ ಯಾರು ಕಾರಣ? ಖಂಡಿತ ಸಿಸ್ಟಮ್ ಇದೆ, ಸ್ವಲ್ಪ ಓಕೆ, ಪ್ರೊಸೀಜರ್ಸ್ ಇದೆ, ನಮಗೂ ಗೊತ್ತಿದೆ, ಸ್ವಲ್ಪ ಕಷ್ಟ ಇದೆ, 3-4 ತಿಂಗಳು ಹೋಗ್ತದೆ. ಇದೆಲ್ಲ ನಾನು ಹೇಳಿದ್ದು ಆ ಮೀಟಿಂಗ್ ಆಗಬೇಕು, ಸ್ವಲ್ಪ ಅದನ್ನು ಸರಳೀಕರಣ ಮಾಡ್ಬೋದು. ಆದರೆ NGT ಹಾಕಿದ್ದು ಪ್ರೊಸೀಜರ್ ಅನ್ನು ನಾವು ಟೋಟಲಿ ಡಿಸೋಬೇ ಮಾಡಿ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗಣಿಗಾರಿಕೆಗೆ ಈಗ 8-9 ವರ್ಷದಿಂದ ಈ ಪ್ರಾಬ್ಲಮ್ ಇದೆ. ಪ್ರತಿ ವರ್ಷ 3-4 ತಿಂಗಳು ಹೋಗ್ತದೆ ಅಂತ ಗೊತ್ತಿದ್ದು ಈ ಬಾರಿ ಯಾಕೆ ಅವರು DC ಅವರ ಗಮನಕ್ಕೆ ತರಲಿಲ್ಲ? ನಿನ್ನೆ ನಾನು ಸಾಹೇಬ್ರ ಹತ್ರ ಮಾತಾಡಿದ್ರೆ ಅವರೇ ಹೇಳಿದ್ರು ನನಗೆ ಖಂಡಿತ ಈ ವಿಚಾರವನ್ನು ನಾಗರಿಕರು ಮತ್ತು ನಿಮ್ಮ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಜೊತೆಗೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಜನಪ್ರತಿನಿಧಿಗಳು ಕೇಳಬೇಕು. ಅವರನ್ನು ಕರೆದು ಸಭೆ ಮಾಡಿ ಜನ ಕೂಡ ಪ್ರಶ್ನೆ ಮಾಡಬೇಕು. ಎಸ್ ಸರ್, ಮುಂದುವರಿಸಿ. ಹಾಗೆ ಅದೇ ಸರಳೀಕೃತ ಯಾವ ರೀತಿ ಮಾಡಬಹುದು ಅಂತ. ಸರಳೀಕೃತ ಅಂದ್ರೆ ಈಗ ಪ್ರತಿ ಅಕ್ಟೋಬರಲ್ಲಿ ಈ ಪ್ರಕ್ರಿಯೆ ಮುಗಿತಾ ಇತ್ತು. ಸೊ ನಮಗೆ ನಾರ್ಮಲಿ ಪ್ರಾಬ್ಲಮ್ ಬರ್ತಾ ಇದ್ದದ್ದು 2 ತಿಂಗಳು ನಮಗೆ ಮರಳು ಸಿಗುದಿಲ್ಲ ಅಂತ ನಾವು ಸ್ವಲ್ಪ ಸ್ಟಾಕ್ ಮಾಡೋದು, ಜಾಸ್ತಿ ಸ್ಟಾಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಜೂನ್ ಜುಲೈ ಇದ್ದು ಮರಳಿಗೆ ನಾವು ಮೇಯಲ್ಲೇ ಸ್ವಲ್ಪ ಸ್ಟಾಕ್ ಮಾಡ್ತಾ ಇದ್ವಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳು ಸ್ವಲ್ಪ ಸಮಸ್ಯೆಗಳು
ಇರ್ತದೆ. ಅದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ನಮಗೆ ಗೊತ್ತಿದೆ ಈ ಕಾನೂನು ಪ್ರಕ್ರಿಯೆ ಎಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತ. ಹೌದು ಹೌದು. ಈಗ ಪ್ರತಿ ವರ್ಷ ಜಿಲ್ಲಾಡಳಿತ, ಅದೇ ನಮ್ದು ಎಲೆಕ್ಟಿವ್ ರೆಪ್ರೆಸೆಂಟೇಟಿವ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್, ಈ ಗಣಿಗಾರಿಕೆಯವರಿಗೆ ಡೆಡ್ಲೈನ್ ಹಾಕಬೇಕು. ಈ ತಾರೀಕು ಒಳಗೆ ಇದು ಎಲ್ಲ ಪ್ರಕ್ರಿಯೆ ಮುಗಿಬೇಕು, ನೀವು ಮುಂಚೂಣಿಯಲ್ಲಿ ನಿಂತು ಮಾಡಬೇಕು. ಯಾಕಂದ್ರೆ ನೋಡಿ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಚೇಂಜ್ ಆಗ್ತಾರೆ ಮತ್ತು ಅವರಿಗೆ ನೀವು ಹೇಳಿದಾಗೆ ನೂರಾರು ಸಮಸ್ಯೆಗಳಿರ್ತವೆ. ಇವರಿಗೆ ಇದು ಒಂದೇ ಅಲ್ಲ, ಗಣಿಗಾರಿಕೆಗೆ ಏನಿದೆ, ಮರಳು, ಜಲ್ಲಿ, ಕಲ್ಲು, ಇದು ಬಿಟ್ಟರೆ ಅವರಿಗೆ ಬೇರೆ ಏನಿದೆ? ಅವರ ತಪ್ಪಿದೋಸ್ಕರ ಈ ಸರ್ತಿ ಇಷ್ಟು ಪ್ರಾಬ್ಲಮ್ ಆಯ್ತು. ಸೊ ನೀವು ಹೇಳುವಂಥದ್ದು ಅಂತಿಮವಾಗಿ ಈ ಒಂದು ಗಣಿಗಾರಿಕೆ ಇಲಾಖೆಯವರು ಸ್ವಲ್ಪ ಮಟ್ಟಿಗೆ ಒಂದು ಇನಿಷಿಯೇಟಿವ್ ತೆಕ್ಕೊಂಡು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಈವನ್ ನಾವು ಕೂಡ ಈಗ ಕೂಡ ಸ್ವಲ್ಪ ಅವರು ಏನು ಸ್ಪೀಡ್ ಅಪ್ ಮಾಡಿದ್ದಾರೆ ಪ್ರೋಸೆಸ್ ಅನ್ನು, ತಕ್ಕ ಮಟ್ಟಿಗೆ ಆಗಬಹುದು ಅಂತ. ಇದು ವಿನೋದ್ ಪಿಂಟ್ ಅವರೇ, ಈಗ ಸಾಮಾನ್ಯವಾಗಿ ಪದೇ ಪದೇ ಏನು ಕೇಳಲಾಗ್ತಾ ಇದ್ದ ಪ್ರಶ್ನೆ ಅಥವಾ ಹೇಳಲಾಗ್ತಾ ಇದ್ದ ಪ್ರಶ್ನೆ ಈ CRZ ನಾನ್ CRZ ಝೋನ್ ಇದ್ದು ಮರಳುಗಾರಿಕೆ ಬಗ್ಗೆ, ಅದು ಬೇಸಿಕಲಿ ಏನು ಸಮಸ್ಯೆ ಇದು? ಈಗ ಹೇಳೋ ಪ್ರಕಾರದಲ್ಲಿ CRZ ಇಸ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್. ಅದು ನಮ್ಮ ಸಿಯಿಂದ ದರ್ ಇಸ್ ಅಬೌಟ್ ಈ ಡಿಸ್ಟೆನ್ಸ್ ತನಕ CRZ ಅಂತ ರೂಲ್ಸ್ ಉಂಟು. ಅದಾದಂದ್ರೆ ನಾನ್ CRZ. ಈಗ CRZ ಈಗ ಹೊಯ್ಗೆ ಹೇಗಾಗೋದು, ಮೇಲಿಂದ ನಮ್ಮ ಘಟ್ಟದಿಂದ ನೀರೆಳೆದು ಸೆಡಿಮೆಂಟ್ರಿ ರಾಕ್ ಡೆಪಾಸಿಟ್ಸ್ ಕ್ರಶ್ ಆಗಿ ಬರುವಾಗ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿ ಆ್ಯಂಡ್ ದ ರಿವರ್ ಅಲ್ಲಿ ನಮಗೆ ಫೈನ್ ಸ್ಯಾಂಡ್ ಸಿಗ್ತದೆ. ಫೈನ್ ಸ್ಯಾಂಡ್, ಮೀಡಿಯಂ ಕೋರ್ಸ್ ಆ್ಯಂಡ್ ಕೋರ್ಸ್ ಸ್ಯಾಂಡ್. ಈಗ ನಮ್ಮ CRZ-ನಲ್ಲಿ ನಮಗೆ ಫೈನ್ ಮತ್ತು ಕೋರ್ಸ್ ಸ್ಯಾಂಡ್ ಸಿಗೋದು. ಅದು ಮಾತ್ರ ನಮಗೆ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಫೈನ್ ಸ್ಯಾಂಡ್ ನಮ್ಮ ಪ್ಲಾಸ್ಟರಿಂಗಿಗೆ, ಮೀಡಿಯಂ ಕೋರ್ಸ್ ಕಲ್ ಕಟ್ಟಲಿಕ್ಕೆ. ಆ್ಯಂಡ್ ಆಸ್ ಯು ಗೋ ಅಪ್ ಸ್ಟ್ರೀಮ್ ನಾನ್ CRZ ಏರಿಯಾದಲ್ಲಿ ಟುವರ್ಡ್ಸ್ ದಿ ಸೇ ಫ್ರಾಮ್ BC ರೋಡ್, ಬೆಳ್ತಂಗಡಿ, ಸುಳ್ಳಿ ಆ ಕಡೆ, ಆ ಹೊಯ್ಗೆ ನಮಗೆ ಮಂಗಳೂರು ಬರಲಿಕ್ಕೆ ತುಂಬ ಕಷ್ಟ. ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ. ಮತ್ತು ನಾನ್ CRZ ಹೊಯ್ಗೆ ಇಟ್ಸ್ ವೆರಿ ಕೋರ್ಸ್, ತುಂಬ ದಪ್ಪ. ಅದು ನಮಗೆ ಯಾವುದಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗೋದು ಎಕ್ಸೆಪ್ಟ್ ಫಾರ್ ಬೆಡ್ ಕಾಂಕ್ರೀಟ್ ಯಾ ಇಂಟರ್ಲಾಕ್ ಅದಕ್ಕೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ನೋಡುವಾಗ ಮಂಗಳೂರಿದ್ದು ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಿದರೆ ಕೂಡ ಓವರ್ ಆಲ್ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡ್ತೇವೆ. ಸೊ ಈ ಅದು ನಮ್ಮ ಫೈನ್ ಸ್ಯಾಂಡ್ ಮತ್ತೆ ನಾವು ಮೀಡಿಯಂ ಸ್ಯಾಂಡ್ ನಮಗೆ ಬೇಕೇ ಬೇಕು ಮಂಗಳೂರಿಗೆ. ಈಗ ಈ ನಾನ್ CRZ ಇದ್ದು ಸ್ಯಾಂಡ್ ತೆಗಿಲಿಕ್ಕೆ ಕೂಡ ಏನು ಈಗ ಪರ್ಮಿಷನ್ ಅಲೌಡಾ ಆರ್ ನಾಟ್ ಅಲೌಡಾ? ನಾನ್ CRZ-ನಲ್ಲಿ ಈಗ ಪರ್ಮಿಷನ್ ಅಲೌಡ್, ಅದು ಪಂಚಾಯತ್ ಲಿಮಿಟ್ ಅಲ್ಲಿ ಬರ್ತದೆ. ಈಗ ಅಲ್ಲಿ ಕೂಡ ಪಂಚಾಯತ್ನವರಿಗೆ ಕೂಡ ಗಣಿಕ ಇಲಾಖೆಯಿಂದ ಅವರಿಗೆ ಪರ್ಮಿಷನ್ ಆಗಬೇಕು. ಆಲ್ಮೋಸ್ಟ್ ಸಿಮಿಲರ್ ಪ್ರೊಸೀಜರ್ಸ್. ಅಲ್ಲಿ ಕೂಡ ರಾಯಲ್ಟಿ ಕಟ್ಟಬೇಕು. ಬಟ್ ಅಲ್ಲಿ ಏನಾಗ್ತದೆ, ಆ ಏರಿಯಾದಲ್ಲಿ ಅಲ್ಲಿ ಯಾರು ಜನ ತೆಗಿತಾ ಇದ್ದಾರೆ ಅವರಿಗೆ ಅಲಾಟ್ ಆಗ್ತದೆ ಥ್ರೂ ಬಿಡ್ಡಿಂಗ್ ಪ್ರೊಸೆಸ್. ಅದೀಗ ಉಂಟು. ಆದ್ರೆ ಹೇಳಿದ ಪ್ರಕಾರ ನೀವು ಹೇಳಿದ ಪ್ರಕಾರ ಅದನ್ನು ಕನ್ಸ್ಟ್ರಕ್ಷನ್ಗೆ ದೊಡ್ಡ ಮಟ್ಟದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಆ ಏರಿಯಾದಲ್ಲಿ ಮಾತ್ರ ಬೆಳ್ತಂಗಡಿ, ಸುಳ್ಳಿ ಆ ಬೆಲ್ಟ್ ನಲ್ಲಿ ಸ್ವಲ್ಪ ಯೂಸ್ ಮಾಡಬಹುದು. ಬಟ್ ಇವನ್ ಅಲ್ಲಿ ಅಷ್ಟು ಕೋರ್ಸ್ ಸ್ಯಾಂಡ್ ಇದ್ದ ಕಾರಣ ನಮ್ಗೆ ಹೆಚ್ಚಿನ ಪ್ರಯೋಜನ ಆಗುದಿಲ್ಲ. ಮತ್ತೆ ಒಂದು ನೀವು ಒಂದು ಯೂನಿಟ್ ನಲ್ಲಿ ಅಂದ್ರೆ 100 CFT ಅಲ್ಲಿ ನಮ್ಗೆ ಮಿನಿಮಮ್ ಅಬೌಟ್ 50 to 60% ಕಲ್ಲು ಸಿಗ್ತದೆ, ಪೆಬಲ್ಸ್. ದೊಡ್ಡ ಕಲ್ಲು ಅದು ನಮ್ಗೆ ಪ್ರಯೋಜನ ಇಲ್ಲ, ದೊಡ್ಡ ನಷ್ಟ ಆಗ್ತದೆ. ನಾವು ಆ ಅಮೌಂಟ್ ಕೊಟ್ಟಿದ್ದಕ್ಕೆ ಅರ್ಧವಾಸಿ ಈಗ ಮತ್ತೆ ಇನ್ನೊಂದು ಸರ್ಕಾರ ಯಾವತ್ತು ಕೂಡ ಒಂದು ಪರಿಹಾರವಾಗಿ ತೋರಿಸ್ತಾ ಇದ್ದದ್ದು ನಮ್ಮರೆಲ್ಲ ಸಮಸ್ಯೆ ಎಲ್ಲ ಮಾತಾಡುವಾಗಲ್ಲ ಎಮ್ ಸ್ಯಾಂಡ್ ಇದೆ ಅಂತ. ಎಮ್ ಸ್ಯಾಂಡ್ ಬಳಸಿ ಅಂತ. ಏನಿದು ಎಮ್ ಸ್ಯಾಂಡ್ ಯಾಕೆ ಏನು ಜನಪ್ರಿಯ ಆಗ್ತಾ ಇಲ್ಲ, ಏನು ಸಮಸ್ಯೆ? ಎಮ್ ಸ್ಯಾಂಡ್ ಇಸ್ ಅ ನೇಮ್ ಗಿವನ್ ಟು ಅನ್ ಆಲ್ಟರ್ನೇಟಿವ್ ಟು ಸ್ಯಾಂಡ್. ಆದ್ರೆ ಎಮ್ ಸ್ಯಾಂಡ್ ಅಂದ್ರೆ ಏನಿರ್ತದೆ, ಈಗ ನಮ್ದು ಜಲ್ಲಿ ಕ್ವಾರಿ ಎಲ್ಲ ಉಂಟಲ್ಲ, ಅದು ನಾವು ಜಲ್ಲಿ ಕ್ರಶ್ ಮಾಡಿ ಅದು ನಮ್ಗೆ ಫೈನ್ ಡಸ್ಟ್ ಸಿಗ್ತದೆ. ಅಂಡ್ ಲಿಟಲ್ ಅಬೌವ್ ದೆನ್ ಫೈನ್ ಡಸ್ಟ್. ಆದ್ರೆ ಇಫ್ ಯು ಟೇಕ್ ಅ ಸ್ಯಾಂಡ್ ಅಂಡರ್ ಅ ಮೈಕ್ರೋಸ್ಕೋಪ್ ಅಂಡ್ ಎಮ್ ಸ್ಯಾಂಡ್ ಅಂಡರ್ ಅ ಮೈಕ್ರೋಸ್ಕೋಪ್, there is something called as cohesiveness, ಬಾಂಡಿಂಗ್ ಏಜೆಂಟ್. ಈಗ ನಾವು ಸಿಮೆಂಟ್ ಮತ್ತೆ ಹೊಯ್ಗೆ ಮಿಕ್ಸ್ ಮಾಡುವಾಗ ಅದು ಬಾಂಡಿಂಗ್ ಏಜೆಂಟ್ ಇರ್ತದೆ ಆಟೋಮ್ಯಾಟಿಕ್, ನ್ಯಾಚುರಲ್ ಪ್ರೊಸೆಸ್. ಇದು ಸ್ಯಾಂಡ್ ಇದ್ದು ಎಮ್ ಸ್ಯಾಂಡ್ ಇದ್ದು ಪೆರಿಫೆರಿ ಆಫ್ ದಟ್ ಪಾರ್ಟಿಕಲ್ ಇಸ್ ಸ್ಮೂತ್. ಸೊ ಆ ಸ್ಮೂತ್ನೆಸ್ ಇದ್ದಾಗ ನಮಗೆ
ಬಾಂಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು. ಮತ್ತೆ ಅದು ಆ ಒಂದು ಅಂಟುವ ಪ್ರಕ್ರಿಯೆ ಅದು. ಅಂಟು ಪಟ್ಟಿಲ್ಲ. ಮತ್ತೆ ಇನ್ನೊಂದು ಅದಕ್ಕೆ ವರ್ಕಬಿಲಿಟಿ ಇರುವುದಿಲ್ಲ. ನಮ್ಗೆ ಕಲ್ ಕಟ್ಲಿಕ್ಕೆ ಯೂಸ್ ಮಾಡ್ಬೋದು, ಆದ್ರೆ ಅದು ಕೂಡ ಬಾಂಡಿಂಗ್ ಇಲ್ಲದೆ ಸೆಟಲ್ಮೆಂಟ್ ಆಗಿ ನಮ್ಗೆ ಕ್ವಾಲಿಟಿ ಸಿಗುದಿಲ್ಲ. ಮತ್ತೆ ಇನ್ನೊಂದು ಫೈನ್ ಸ್ಯಾಂಡ್ ಮಾಡುವಾಗ ನಮ್ಗೆ ಪ್ಲಾಸ್ಟ್ರಿಂಗಿಗೆ ಅದು ಅಷ್ಟು ಕನ್ಸಿಸ್ಟೆನ್ಸಿ ಸಿಗುದಿಲ್ಲ ನಮ್ಗೆ, ಅದು ಜಾರ್ತದೆ. ಸೊ ಅದಕ್ಕೆ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ. ಈಗ ಸಾಮಾನ್ಯ ಈಗ ಪ್ಲಾಸ್ಟರಿಂಗ್ ಹೊರತುಪಡಿಸಿ ಸುಮ್ಮನೆ ಈಗ ಕಲ್ಲು ಕಟ್ಟುವಂತ ಇಟ್ಟಿಗೆ ಕಟ್ಟುವಂತ ಇದಿರ್ತದಲ್ಲ, ಆ ಟೈಮ್ಗೆ ಕೂಡ ಇದನ್ನು ಯೂಸ್ ಮಾಡ್ಲಿಕ್ಕೆ ನೋಡಿ. ಈಗ ಮಂಗಳೂರಿನಲ್ಲಿ ಪ್ರೈಮರ್ಲಿ ನಾವು ಕೆಂಪು ಕಲ್ಲು ಯೂಸ್ ಮಾಡ್ತೇವೆ. ಹೌದು, ಕೆಂಪು ಕಲ್ಲಿಂದಲೇ ಮನೆ ಕಟ್ತೇವೆ. ಕೆಂಪು ಕಲ್ಲಿಗೆ ನಮ್ಗೆ ಸ್ಯಾಂಡೇ ಬೇಕು, ನಾಟ್ ಎಮ್ ಸ್ಯಾಂಡ್. ಹಾಲೋ ಬ್ಲಾಕ್ಸ್ ಸಾರಿ ಆರ್ ಇಟ್ಟಿಗೆ ಸಾಲಿಡ್ ಬ್ಲಾಕ್ಸ್, ಅದಕ್ಕೆ ನಮ್ಗೆ ಎಮ್ ಸ್ಯಾಂಡ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಬೆಂಗಳೂರು ಆ ಕಡೆ ಎಲ್ಲ ನಮ್ಗೆ ಎಮ್ ಸ್ಯಾಂಡ್ ಯೂಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಉಂಟು. ಯಾಕಂದ್ರೆ ಅಲ್ಲಿ ದ ಥಿಕ್ನೆಸ್ ಬಿಟ್ವೀನ್ ದ ಟೂ ಬ್ಲಾಕ್ಸ್ ಸಿಮೆಂಟ್ ಹಾಕೋದು ಮೋಟರ್ ಅದನ್ನು ಕಡಿಮೆ ಹಾಕ್ಬೋದು. ಓಕೆ ಓಕೆ ಓಕೆ. ಅದು ಕಲ್ಲಲ್ಲಿ ನಮ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದು. ಅದು ಮಿನಿಮಮ್ ಒಂದು ಹಾಫ್ ಇಂಚ್ ಮಿನಿಮಮ್ ಅದು ನಮ್ಗೆ ಸಿಮೆಂಟ್ ಮೋಟರ್ ಹಾಕಿ ನಮ್ಗೆ ಅದು ಕೂತ್ಕೊಳಿಸ್ಬೇಕು. ಓಕೆ 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 ಓಕೆ. ಅಂದರೆ ಅದೇ ನೀವು ಹೇಳಿದಾಗೆ ಎಮ್ ಸ್ಯಾಂಡನ್ನು ಕರಾವಳಿ ಭಾಗದಲ್ಲಿ, ಯಾಕಂದರೆ ನಾವು ಬಹುತೇಕ ಹೆಚ್ಚಾಗಿ ಏನು ಈ ಒಂದು ಕೆಂಪು ಕಲ್ಲನ್ನೇ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಅಂತ. ಓಕೆ ಓಕೆ. ಈಗ ಇದು ನವೀನ್ ಸರ್ ಮತ್ತು ವಿನೋದ್ ಅವರೇ, ನಮ್ಮ ಹತ್ರ ಇನ್ನೂ ಮಾತಾಡಲಿಕ್ಕಿದೆ. ಯಾಕಂದರೆ ನೀವು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳ ನಿಮ್ಮ ಏನು ಜಂಟಿ ಸಹಯೋಗದಲ್ಲಿದ್ದರು. ಸಿವಿಲ್ ಗುತ್ತಿಗೆದಾರರ ಅಸೋಸಿಯೇಷನ್, ಆಮೇಲೆ ನಿಮ್ಮದು ಕಡಾಯಿ ಎಂಜಿನಿಯರ್ಸ್ ಅಸೋಸಿಯೇಷನ್, ಬಿಲ್ಡರ್ಸ್ ಅಸೋಸಿಯೇಷನ್, ಸಿಮೆಂಟ್ ಆ್ಯಂಡ್ ಸ್ಟೀಲ್ ಡಿಸ್ಟ್ರಿಬ್ಯೂಟರ್ಸ್, ಆಮೇಲೆ ಹಾರ್ಡ್ವೇರ್ ಅಸೋಸಿಯೇಷನ್ ಮತ್ತು ಮರಳು ಸಾಗಾಟಗಾರರ ಒಕ್ಕೂಟ. ನೋಡಿ, ಇವರೆಲ್ಲರಿಗೂ ಪ್ರತ್ಯೇಕವಾಗಿ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ, ಏನು ಎದುರಾಗಿದೆ, ಯಾವ ರೀತಿಯ ನಷ್ಟಗಳಾಗಿದೆ, ಈ ಎಲ್ಲ ವಿಚಾರವನ್ನು ನಾವು ಒಂದು ಬ್ರೇಕ್ನ ನಂತರ ಮಾತಾಡುವಾಗ ಒಂದು ಸಣ್ಣ ಬ್ರೇಕ್ ತೆಗೊಳ್ಳುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಮುಗಿಯದ ಮರಳು ಸಮಸ್ಯೆ, ಈ ವಿಚಾರವನ್ನು ನಾವು ಮತ್ತೆ ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕ್ರಡೈ ಅಧ್ಯಕ್ಷರಾಗಿರುವಂಥ ನವೀನ್ ಕಾರ್ಡೋಸ್ ಅವರು ಮತ್ತು ಕ್ರಡೈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ವಿನೋದ್ ಪಿಂಟ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಇಬ್ಬರು ಕೂಡ ಈ ಒಂದು ಮರಳು ಸಮಸ್ಯೆ ಯಾಕೆ ಅದು ಜಟಿಲವಾಗಿ ಆಗ್ತಾ ಹೋಯಿತು ಮತ್ತು ಮೂಲ ಅದಕ್ಕೆ ಕಾರಣ ಏನು ಅನ್ನೋ ವಿಚಾರವಾಗಿ ಮಾತಾಡಿದ್ದಾರೆ. ಮತ್ತು ಬಹುಮುಖ್ಯವಾಗಿ ಅವರು ಮಾತನಾಡಿದ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಡೀ ಆ ಮರಳುಗಾರಿಕೆ ಒಂದು ಇಷ್ಟೊಂದು ಜಟಿಲವಾಗಲಿಕ್ಕೆ ಕಾರಣವಾದದ್ದು ನೀವು ಇಲಾಖೆ ಹೇಳಿದ್ರಿ, ಯಾವುದೋ ಗಣಿಗಾರಿಕೆ ಇಲಾಖೆ. ಗಣಿಗಾರಿಕೆ ಇಲಾಖೆಯವರ ಒಂದು ಆಮೆಗತಿಯ ನಡಿಗೆ ಬಹುಶಃ ಇಡೀ ಒಂದು ಸಮಸ್ಯೆಯನ್ನು ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುದೊಡ್ಡ ಜಟಿಲವಾಗಿ ಸಮಸ್ಯೆಯನ್ನು ಆಗಿ ಉದ್ಭವ ಆಗಲಿಕ್ಕೆ ಕಾರಣವಾಯಿತು. ಮಾತ್ರ ಅಲ್ಲ, ಆ ಒಂದು ಕಾರಣದಿಂದಾಗಿ ಅದು ಕೇವಲ ಒಂದು ಸಂಸ್ಥೆಯವರಲ್ಲ, ಅನೇಕ ಮಂದಿ ಈ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡನ್ನು ನಂಬಿಕೊಂಡಿರುವಂಥ ಮತ್ತು ಅದರ ವ್ಯಾಪ್ತಿಯಲ್ಲಿರುವಂಥ ವಿವಿಧ ವ್ಯವಹಾರ ಉದ್ಯಮವರೆಲ್ಲರಿಗೂ ಇವತ್ತು ಒಂದು ಬಹುದೊಡ್ಡ ನಷ್ಟ ಆಗಲಿಕ್ಕೆ ಕಾರಣ ಆಗಿದೆ. ಬಹುಶಃ ನಾಗರಿಕ ಸಮಾಜ ಕೇಳಬೇಕಾದ ಪ್ರಶ್ನೆ ಕೂಡ. ಯಾಕಂತ ಹೇಳಿದ್ರೆ, ಒಂದು ಇಲಾಖೆ ಮಾಡಿದಂಥ ಒಂದು ಎಡವಟ್ಟಿನಿಂದ ಅಥವಾ ಒಂದು ನಿಧಾನಗತಿಯಿಂದಾಗಿ ಇಡೀ ಸಮಾಜದಲ್ಲಿ ಅದು ಎಷ್ಟು ದೊಡ್ಡ ಸಮಸ್ಯೆ ಆಯಿತು, ಅಂತಿಮವಾಗಿ ಅದಕ್ಕೆ ಯಾರು ಕಾರಣ ಅಂತ. ಇಲ್ಲಿ ಸಮಸ್ಯೆ ಈ ವಿಚಾರವಾಗಿ ಎಲ್ಲರೂ ಮಾತಾಡುವಂತ ಆಗಬೇಕು, ಜನ, ನಮ್ಮ ಪ್ರತಿನಿಧಿಗಳು, ನಾಗರಿಕ ಪ್ರತಿನಿಧಿಗಳೆಲ್ಲರೂ. ಈಗ ನಾನು ಈ ಒಂದು ಸಂವಾದ ಮತ್ತೆ ಮುಂದುವರಿಸಿದ ಸಂದರ್ಭದಲ್ಲಿ ವಿನೋದ್ ಪಿಂಟ್ ಅವರೇ, ಈಗಾಗಲೇ ನಾನು ಹೇಳಿದಾಗ ಈ ಒಂದು ಸಮಸ್ಯೆ ಎಂದಾಗಿ ಅದು ಅನೇಕ ವಲಯದ ಜನರಿಗೆ, ವಲಯ ಸ್ತರದ ಜನರಿಗೆ ಆ ಸಮಸ್ಯೆ ಆಗ್ತಾ ಉಂಟು ಮತ್ತು ಟೋಟಲ್ ಒಂದು ಇಕನಾಮಿಕಲ್ ಇಂಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಇದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಈಗ ನೋಡಿ, ಹೊಯ್ಗೆ ಬಿಲ್ಡರ್ನವರಿಗೆ ಸಿವಿಲ್ ಕಾಂಟ್ರಾಕ್ಟ್ ಮಾತ್ರ ಒಂದು ಮೇನ್ ರಾ ಮೆಟೀರಿಯಲ್, ಆದರೆ ಅದರ ಮೇಲೆ ಡಿಪೆಂಡ್ ಆದ ತುಂಬ ಜನರಿದ್ದಾರೆ. ಈಗ ನಾವು ಎಂಪ್ಲಾಯ್ಮೆಂಟ್ ಕೊಡುವಾಗ ನಮ್ಮ ಮೇಸ್ತ್ರಿ, ಹೆಲ್ಪರ್, ಅವರ ಫ್ಯಾಮಿಲೀಸ್, ದಟ್ ಇಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ನಮ್ಮ ಕಸ್ಟಮರ್ನವ್ರು ಇದ್ದಾರೆ, ಅವ್ರು ಕೂಡ ಕಷ್ಟಪಟ್ಟು ಹಣ ತಗೊಳ್ತಾರೆ, EMI ಕಟ್ಟಲಿಕ್ಕೆ ಉಂಟು, ದ್ಯಾಟ್ ಒನ್ ಸೆಕ್ಷನ್. ಥರ್ಡ್ ಸೆಕ್ಷನ್, ಈಗ ನಮಗೆ ಹೊಯ್ಗೆ ಸಪ್ಲೈ ಮಾಡುವವರು, ಹೌದು, ದೇ ಪೇ ಇನ್ಶೂರೆನ್ಸ್, EMI, ಅದೊಂದು ಡೌನ್ ಸ್ಟ್ರೀಮ್ ಆಕ್ಟಿವಿಟೀಸ್, ಕ್ಲೀನರ್. ಇನ್ನೊಂದು ಕಲ್ಲು. ಸೊ ದ ಜನರು ಡೈರೆಕ್ಟ್ ನಾವು, ಆದರೆ ಇಂಡೈರೆಕ್ಟ್ ದರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ರಿಲೇಟೆಡ್ ಟು ದರ್ ಆಕ್ಟಿವಿಟಿ. ಒಂದು ಮತ್ತು ಇನ್ನೊಂದು, ಈಗ ಒಬ್ಬರು ಒಳ್ಳೆ ಮಾಡಿದರೆ, ಅವರಿಗೆ ಬಿಸ್ನೆಸ್ ಆದರೆ
ದುಕಾನದವರಿಗೆ ಮತ್ತೆ ಬೇರೆ ಅವರಿಗೆ ಅದೊಂದು ಚೈನ್ ಪ್ರೋಸೆಸ್ ಆಗ್ತದೆ. ಈಗ ಒಂದು ನಮ್ಮ ಪ್ರೆಸಿಡೆಂಟ್ ಹೇಳಿದ ಪ್ರಕಾರ ಬಿಕಾಸ್ ಆಫ್ ಒನ್ ಡಿಪಾರ್ಟ್ಮೆಂಟ್ ಅದು ಇಡೀ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿದೆ. ಇದನ್ನ ನಾವು ವಾಪಸ್ ತರಬೇಕಾದ್ರೆ ತುಂಬಾ ಕಷ್ಟ ಉಂಟು. ಫಸ್ಟ್ ಈಗ ಕೊರೋನಾ ಕೂಡ ಬಂದ ನಂತರ ಅದು ಒಂದು ಸೆಟ್ ಬ್ಯಾಕ್ ಆಗಿದೆ ನಮಗೆ. ಅದನ್ನು ಈಗ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅಟ್ ಲೀಸ್ಟ್ ಈಗ ನಮ್ಮ ಡಿಪಾರ್ಟ್ಮೆಂಟ್ ಗಣಿಕಾರ ಇಲಾಖೆಯಿಂದ ಒಂದು ವಿತ್ ಸಮ್ ಫೋರ್ಸ್ ಮಾಡಿದ್ರೆ ನಮ್ಗೆಲ್ಲರಿಗೆ ಒಂದು ವಿ ಕ್ಯಾನ್ ರಿವೈವ್ ದ ಬಿಸ್ನೆಸ್ ಟು ಸಮ್ ಎಕ್ಸ್ಟೆಂಟ್. ಡೆಫಿನೆಟ್ಲಿ. ಈಗ ಇದು ನವೀನ್ ಕಾರ್ಡೋಸ್ ಅವರೇ, ಅದೇ ಈಗ ಮುಂದುವರಿಸಾಗಲೇ ನಾನು ಕೇಳುವಂಥದ್ದು, ಈಗ ಇಂಜಿನಿಯರ್ಸ್ ಅಸೋಸಿಯೇಷನ್ ಇದೆ, ನಿಮ್ಮ ಸಿವಿಲ್ ಗುತ್ತಿಗೆದಾರರು ಇದ್ದಾರೆ, ಆಮೇಲೆ ಬಿಲ್ಡರ್ಸ್ ಅಸೋಸಿಯೇಷನ್, ಮತ್ತು ಸಿಮೆಂಟ್ ಆ್ಯಂಡ್ ಸ್ಟೀಲ್ ಡಿಸ್ಟ್ರಿಬ್ಯೂಟರ್ಸ್, ಹಾರ್ಡ್ವೇರ್ ಅಸೋಸಿಯೇಷನ್, ಇವರೆಲ್ಲರೂ ಈಗ ನಿಮ್ಮ ಜೊತೆಗೆ ಬಂದಿದ್ದಾರೆ. ಈ ಒಂದು ಸಮಸ್ಯೆ ನಮಗೆ ಕೂಡ ಆಗ್ತಾ ಉಂಟು ಅಂತ. ಇವರು ಈಗ ಟೋಟಲ್ ಆಗಿ ಎದುರಿಸ್ತಾ ಇರೋ ಸಮಸ್ಯೆ ಮತ್ತು ಒಟ್ಟಾರೆ ಒಂದು ವಹಿವಾಟಿನಲ್ಲಿ ಆಗಿರುವಂಥ ನಷ್ಟ ಎಷ್ಟಿರಬಹುದು? ಅಂದಾಜು ಕರೆಕ್ಟ್ ಹೇಳಲಿಕ್ಕೆ ಸ್ವಲ್ಪ ಕಷ್ಟ, ಆದರೆ ಕೆಲವು 100 ಕೋಟಿಯಲ್ಲಿ 200-300 ಕೋಟಿ ಹಾಗೆ ಆ ಮಲ್ಟಿಪಲ್ಸ್ ಅಲ್ಲಿ ಇದೆ. ಅದೇನಾಗ್ತದೆ ಅಂದ್ರೆ ನೋಡಿ, ಇದಕ್ಕೊಂದು ಡಾಮಿನೋಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಒಂದು ಬಿದ್ರೆ ಎಲ್ಲ ಬೀಳ್ತದೆ. ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಹೇಗೆ ಒಂದು ಕೆಳಗಿಂದ ತೆಗೆದ್ರೆ ಹಾಗೆ. ಈಗ ನೋಡಿ, ನಮ್ಮ ಉದ್ದಿಮೆ ಕನ್ಸ್ಟ್ರಕ್ಷನ್, ನಾನು ಖಾಲಿ ರಿಯಲ್ ಎಸ್ಟೇಟ್ ವಿಷಯ ಮಾತಾಡೋದು. ಕನ್ಸ್ಟ್ರಕ್ಷನ್ ಅದು ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಇರ್ಬೋದು, ನಾವಿರ್ಬೋದು. ನೋಡಿ, ಸಮಸ್ಯೆ ನಮಗೆ ಆದ್ರೆ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಸಮಸ್ಯೆ ಸಿಗೋದಿಲ್ಲ. ನಾವು ಈ ದೇಶದಲ್ಲಿ 2ನೇ ಅತಿ ಹೆಚ್ಚು ಉದ್ಯಮ ಸೃಷ್ಟಿಕರ್ತರು ನಮ್ದು ಡೈರೆಕ್ಟ್ ಲೇಬರ್ ಅಲ್ಲ. ಅವ್ರು ಹೇಳಿದಾಗೆ ನಮ್ಮ ಹತ್ರ ಒಂದು 250 ಬೇರೆ ಬೇರೆ ಇಂಡಸ್ಟ್ರೀಸ್ ಇದೆ ನಮಗೆ ಕನೆಕ್ಟೆಡ್ ಆಗಿ. ನೋಡಿ, ನಾವು ನಮ್ಮ ಒಂದು ಕೊಂಡಿ ತಪ್ಪಿದ್ರೆ 550 ಕೊಂಡಿ ತಪ್ತದೆ. ಸಿಮೆಂಟ್ ಇಂಡಸ್ಟ್ರಿ ಆಗಲಿ, ಸ್ಟೀಲ್ ಇಂಡಸ್ಟ್ರಿ ಆಗಲಿ. ಅದಕ್ಕೆ ನಿನ್ನೆ ಅವರೆಲ್ಲ ಸೇರಿದ್ರು. ನಾವೇಂತ ಹೇಳಿದ್ರೆ, ಎಲ್ಲ ಕಾಂಟ್ರಾಕ್ಟರ್ಸ್ಗಳು ಒಂದು ರೇಟ್ ಕೊಟ್ಟಿರ್ತಾರೆ ಕನ್ಸ್ಟ್ರಕ್ಷನ್ಗೆ. ಆವಾಗ ಒಂದು ಹೊಯ್ಗೆ ಅದೊಂದು ರೇಟನ್ನು ಬೇಸಿಕ್ ರೇಟ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಒಂದು ಟೈಮ್ ಕೊಟ್ಟಿರ್ತಾರೆ. ಇಷ್ಟು ಟೈಮ್ ಒಳಗೆ ನಾವು ಮುಗಿಸ್ತೇವೆ ಅಂತ. ಅವರಿಗೆ ಆ ಟೈಮಿಗೆ ಒಂದು ಓವರ್ ಹೆಡ್ಸ್ ಉಂಟು. ಅಷ್ಟೇ ಜನರಿಗೆ ಸಂಬಳ ಕೊಡಬೇಕು. ಹೊಯ್ಗೆ ಇಲ್ಲ, ನಾನು ನಿಂಗೆ ಸಂಬಳ ಕೊಡೋದಿಲ್ಲ ಹೇಳಿದರೆ ಮೇಸ್ತ್ರಿ ಕೂತ್ಕೊಳ್ತಾನ? ಅದು ನಿಮ್ಮದು ಪ್ರಾಬ್ಲಮ್. ಹೊಯ್ಗೆ ನಾನು ಕೆಲಸಕ್ಕೆ ಬಂದಿದ್ದೆ, ನನಗೆ ಸಂಬಳ ಕೊಡ. ಹೀಗೆ ಕಾಂಟ್ರಾಕ್ಟರ್ ಕೆಲಸ ಮಾಡೋದು ಹೇಗೆ? ಹೊಯ್ಗೆ 4 ಪಟ್ಟು 5 ಪಟ್ಟು ಹೆಚ್ಚು ಸಿಗುದಿಲ್ಲ. 6 ತಿಂಗಳದ್ದು ಕೆಲಸ 1 ವರ್ಷ ಆಗ್ತದೆ. ಅವನು ಜೇಬಿಂದ ಹಣ ಆಗ್ಬೇಕು. ಅದಕ್ಕಿಂತ ಏನ್ ಹೇಳ್ತಾ ಇದ್ದಾರೆ, ನಾವು ಕೆಲಸ ಏನು ಮಾಡೋದಿಲ್ಲ, ನಷ್ಟ ಮಾಡಿಕೊಂಡು ಮಾಡೋದಕ್ಕಿಂತ ಸುಮ್ಮನೆ ಇರ್ತೇವೆ. ಅದಕ್ಕೆ ಎಲ್ಲ ಕಾಂಟ್ರಾಕ್ಟರ್ಗಳು ನಾವು ಈ ಸಮಸ್ಯೆ ಸಾಲ್ವ್ ಆಗುವವರೆಗೆ ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಕೆಲಸವನ್ನು ನಿಲ್ಲಿಸ್ತೇವೆ ಅಂತ ಹೇಳಿ ಒಂದು ಡಿಸಿಷನ್ಗೆ ಬಂದರು. ಕಾಂಟ್ರಾಕ್ಟರ್ಸ್ ಕೆಲಸ ನಿಲ್ಲಿಸಿದ್ರೆ ಬಾಕಿ ಇಂಡಸ್ಟ್ರಿ ಅವರು ಏನು ಮಾಡೋದು? ಅದಕ್ಕೆ ನಿಮಗೆ ಮೆಟೀರಿಯಲ್ ಸಪ್ಲೈ ಮಾಡುವವರು ಏನು ಮಾಡೋದು? ಸಿಮೆಂಟ್ ಸಪ್ಲೈ ಮಾಡುವವರು ಏನು ಮಾಡೋದು? ಹಾರ್ಡ್ವೇರ್ನವರು ಏನು ಮಾಡೋದು? ಪೇಂಟ್ ಅವರು ಏನು ಮಾಡೋದು? ಇವರೆಲ್ಲ ಒಟ್ಟುಗೂಡಿ ನಾವು ನಿಮ್ಮ ಜೊತೆ ಇದ್ದೇವೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ, ಈ ಮರಳಿನ ಸಮಸ್ಯೆ ನಿಮಗೆ ಸಾಲ್ವ್ ಆಗಲಿಲ್ಲ ಅಂದ್ರೆ ನಾಳೆ ನಮಗೆ ಪೆಟ್ಟು ಬೀಳ್ತದೆ, ನಾವೆಲ್ಲ ಸೇರಿ ರೋಡಿಗೆ ಇಳಿಯುವ, ಧರ್ನಾ ಮಾಡುವ, ನಾವು ಇದು ಮಾಡುವ, ಎಂಥದ್ದು ಕನ್ಸ್ಟ್ರಕ್ಷನ್ ಅನ್ನು ಸ್ಟಾಪ್ ಮಾಡುವ ಅಂತ ಹೇಳಿ ನಿನ್ನೆ ಒಂದು ಮೀಟಿಂಗ್ ಕರೆದ್ರು. ನನ್ನನ್ನು ಸಹ ಕರೆದ್ರು ಆ ಮೀಟಿಂಗಿಗೆ. ಅಲ್ಲಿ ಹೋಗುವಾಗ ಎಲ್ಲ ಪ್ರೆಸ್ನವರು ಇದ್ರು, ಮಾಧ್ಯಮದವರು ಇದ್ರು. ಸೋಮವಾರದಿಂದ ನಾವು ಸ್ಟಾಪ್ ಮಾಡೋದು ಅಂತ. ಮತ್ತೆ ನಾನು ಹೇಳಿದೆ, ನೋಡಿ ನೀವು ಇವತ್ತು ಪೇಪರಲ್ಲಿ ಓದಿರ್ಬೋದು, 10 ತಾರೀಕಿಗೆ ಒಂದು ಮೀಟಿಂಗ್ ಇದೆ, ನಾಳೆ. ಸೊ ಈ ವಿಷಯವನ್ನು ಅವರೀಗ ಬಹಿರಂಗವಾಗಿ ಇದು ಎಂಥದ್ದು ಸ್ಟ್ರೀಟಿಗೆ ಇಳಿಯುವ ಪರಿಸ್ಥಿತಿ ಬಂದಿದೆ. ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ಇದನ್ನು ನೀವು ಹೇಳಿದಾಗೆ ಹೇಗೆ ಅದನ್ನು ಸರಳೀಕರಿಸಬಹುದು, ನಾವು ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹತ್ರ, ಆಫೀಸರ್ ಹತ್ರ, ಪೊಲಿಟಿಷಿಯನ್ ಹತ್ರ ಮಾತಾಡಿ ನಮ್ಮ ಈ ಒಂದು ಸಮಸ್ಯೆಗೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಅವರಾದ ಪುನರಾಜ್ ಸರ್ ಇದಕ್ಕೆ ಒಂದು ಕಿವಿ ಕೊಟ್ಟರು, ಇದನ್ನು ಸಾಲ್ವ್ ಮಾಡುವ ಅಂತ. ಅವ್ರು ಬರ್ತಾರೆ ಅಂತ ಆಯ್ತು ಮಂಗಳೂರಿಗೆ. ಅವ್ರ ಪಾಪ ಬಿಆರ್ ಇಲೆಕ್ಷನ್ ಡ್ಯೂಟಿ 13 ತಾರೀಕಿಗೆ ಹೋಗ್ಬೇಕು. ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ನಾಳೆ ಬೆಂಗಳೂರಿಂದ ಕೆಲವು ಆಫೀಸರ್ಸ್ ಬರ್ತಾ ಇದ್ದಾರೆ, ಮತ್ತೆ ಮಂಗಳೂರದ ಎಲ್ಲ ಗಣ್ಯ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಹೇಗೂ ಬರ್ತಾ ಇದ್ದೀವಿ, ಬೇರೆ ಎಲ್ಲ ಕಾರ್ಪೊರೇಷನ್ ಇದೆಲ್ಲ ವಿಷಯಗಳಿದೆ, ಎಲ್ಲವನ್ನು ನಾವು ಎಜೆಂಡಾ ಮಾಡಿ ಈ ಸ್ಯಾಂಡ್ ಸಹ ಒಂದು ಮುಖ್ಯ ಅಂಶ ಅದರಲ್ಲಿ. ಹಾಗೆ ನಾಳೆ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ, ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟ್, ನಮ್ಮ MLAಗಳು ಸಹ ಇರ್ತಾರೆ. ಎಲ್ಲರ ಮುಂದೆ ನಾನು ಇದನ್ನು ಈ ಎಂಟೈರ್ ಪ್ರೊಸೀಜರನ್ನು ಎಕ್ಸ್ಪ್ಲೇನ್ ಮಾಡಿ ಅವರ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಇದನ್ನು ಹೇಗೆ ಸರಳೀಕರಣ ಮಾಡ್ಬೋದು ಅಂತ ನಾಳೆ ಒಂದು ನಾವು ಚರ್ಚೆ ಮಾಡಿ
ಏನಾದರೂ ಒಂದು ಪಾಸಿಟಿವ್ ಸೊಲ್ಯೂಷನ್ ಬರ್ತದೆ ಅಂತ ನನಗೆ ಒಂದು ಆಸೆ ಇದೆ, ನಿರೀಕ್ಷೆ ಇದೆ. ಮತ್ತೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಡೀ ಒಂದು ಕೊರೋನಾ ಮತ್ತು ಒಂದು ಲಾಕ್ಡೌನ್ ಎಫೆಕ್ಟಿಂದಾಗಿ ಇಡೀ ನಮ್ಮ ವ್ಯವಸ್ಥೆ ಕುಸಿದು ಹೋಯ್ತು, ಆರ್ಥಿಕ ವ್ಯವಸ್ಥೆ ಕುಸಿದು ಹೋಯ್ತು. ಸೊ ಅದನ್ನು ತಕ್ಕ ಮಟ್ಟಿಗಾದರೂ ಮೇಲೆ ಎತ್ತಬೇಕಂತ ಹೇಳಿದ್ರೆ, ನೀವು ಹೇಳಿದ್ರೆ ಈಗ ಏನು ರಿಯಲ್ ಎಸ್ಟೇಟ್ ಮತ್ತು ಡೆವಲಪಿಂಗ್ ಆ್ಯಕ್ಚುಲಿ ಬೂಮಲ್ಲಿದ್ದರೆ ಉಳಿದೆಲ್ಲ ವ್ಯವಸ್ಥೆಗಳು ತನ್ನಿಂದ ತಾನಾಗೆ ಬೂಮ್ ಆಗುತ್ತೆ ಅಂತ. ಸೊ ನೀವು ಹೇಳಿದಾಗೆ ನಾಳೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರಲಿ ಅಂತ ನಾವು ನಿರೀಕ್ಷೆ ಮಾಡುವ. ಈಗ ನಾನು ಮತ್ತೆ ಕೇಳುವಂಥದ್ದು, ನಾಳೆಯ ನಿರ್ಧಾರಗಳು ನಿಲುವುಗಳು ನಿಮಗೆ ತೃಪ್ತಿಕರವಾಗದೇ ಹೋದ ಸಂದರ್ಭದಲ್ಲಿ ಏನಾಗುತ್ತೆ, ಏನು ಮಾಡ್ತೀರಿ ಅಂತ? ನೋಡಿ, ನಾವು ನಮ್ಮ ಸಂಸ್ಥೆಯಿಂದ ನಾವು ಆದಷ್ಟು ಈ ಪಾಲಿಸಿಗಳನ್ನು ಸರಿಪಡಿಸುವುದು ಮತ್ತೆ ಡಿಪಾರ್ಟ್ಮೆಂಟ್ಗಳನ್ನು ಎಲ್ಲ ಒಂದೇ ಟೇಬಲ್ಗೆ ತಕೊಂಡು ಬಂದು ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೋದು ಅಂತ ನನಗಂತೂ 100% ಹೋಪ್ಸ್ ಇದೆ. ಆದರೂ ವಿಷಯದಲ್ಲಿ ಇದು ಆಗಲಿಲ್ಲ ಆದರೆ ನಿನ್ನೆ ಅಸೋಸಿಯೇಷನ್ ಅವರು ಎಲ್ಲರೂ ಅವರು 100% ಬೀದಿಗಿಳಿತಾರೆ. ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ತದೆ. ಅದೇ ವೀಕ್ಷಕರು ಮತ್ತು ಅದೇ ನಮ್ಮ ನಾಗರಿಕರು ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯದವರು ಗಮನಿಸಬೇಕಾದ ವಿಚಾರ ನೋಡಿ. ಈಗಾಗಲೇ ನಮ್ಮ ವ್ಯವಸ್ಥೆ ತುಂಬ ಅಂದರೆ ತುಂಬ ತೀವ್ರವಾಗಿ ಹದಗೆಟ್ಟು ಹೋಗಿದೆ. ಜನರ ಕೈಯಲ್ಲಿ ಇವತ್ತು ದುಡ್ಡು ಓಡಾಡ್ತಾ ಇಲ್ಲ, ಉದ್ಯೋಗಗಳಿಲ್ಲ, ಉದ್ದಿಮೆಗಳು ಕೂಡ ಒಂದು ಏನು ಕಾರ್ಯನಿರ್ವಹಿಸೋದರಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಕನ್ಸ್ಟ್ರಕ್ಷನ್ ನಿಂತು ಹೋಯ್ತು ಅಂತ ಹೇಳಿದ್ರೆ ಒಂದು ಕಡೆ ತಳ ಹಂತದಲ್ಲಿರುವವ್ರದ್ದು ಉದ್ಯೋಗ ನಷ್ಟ, ಜೊತೆಗೆ ಇಡೀ ಒಂದು ಇದನ್ನು ಈ ಒಂದು ಉದ್ಯಮ ಏನು ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ ಉದ್ಯಮವನ್ನು ನಂಬಿಕೊಂಡಿರುವಂಥ ಒಂದು ಜಾಲ, ಈಗ ನವೀನ್ ಕಾಡೋಸ್ ಅವರು ಹೇಳಿದಾಗ ತುಂಬ ವಿಸ್ತಾರವಾಗಿರುವಂಥದ್ದು ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಅಥವಾ ಸ್ಟೀಲ್ನವರು ಇರ್ಬೋದು, ಹಾರ್ಡ್ವೇರ್ನವರು ಇರ್ಬೋದು, ಕಲ್ಲು ಸಪ್ಲೈ ಮಾಡಿರ್ಬೋದು, ಎಲ್ಲ ವ್ಯವಸ್ಥೆ ಸ್ಥಗಿತ ಆಗ್ತದೆ. ಇಂಥ ಸಂದರ್ಭದಲ್ಲಿ ಮತ್ತಷ್ಟು ತೀವ್ರವಾದ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳಿರ್ತದೆ. ಇಂಥ ಸಮಸ್ಯೆ ಇನ್ನು ಎದುರಾಗಬಾರದಂತ ಇದ್ದರೆ ಖಂಡಿತವಾಗಿ ಜನರು ಕೂಡ, ನಾಗರಿಕ ಸಮಾಜದ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡ ತರಬೇಕು. ಸೊ ಹಾಗಾದರೆ ಮಾತ್ರ ಇದು ಏನು ಈ ಒಂದು ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಕಾಡೋಸ್ ಅವರೇ, ಈಗ ನಾಳೆ ನೀವು ಅದೇ ಪಾಸಿಟಿವ್ ಆದಂಥ ವಿಷಯನ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಆಗಲಿ. ಹಾಗೆ ನನಗೆ ಇನ್ನೊಂದು ಪ್ರಶ್ನೆ ಅದು, ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಗೊತ್ತಿಲ್ಲ. ಈಗ ಇಂಥೆಲ್ಲ ಸಮಸ್ಯೆಗಳು ಉದ್ಭವ ಆದಾಗ ನಮ್ಮ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು ಅವರ ಇಚ್ಛಾಶಕ್ತಿ ಮತ್ತು ನಾವು ಹೇಳಿಕೊಳ್ತೇವೆ ನಮ್ಮದು ಬುದ್ಧಿವಂತರ ಜಿಲ್ಲೆ ಅಂತ, ಎಲ್ಲ ಕಡೆ ಹೋದಾಗ ಅದನ್ನೇ ಹೇಳೋದು. ಸೊ ಸ್ವಾಭಾವಿಕವಾಗಿ ನಮ್ಮ ಪ್ರತಿನಿಧಿಗಳು ಕೂಡ ಬುದ್ಧಿವಂತರೇ ಇರ್ತಾರೆ ಆವಾಗ. ಈಗ ನಮ್ಮ ರಾಜಕೀಯ ಪ್ರತಿನಿಧಿಗಳು ಅಥವಾ ರಾಜಕೀಯ ವ್ಯವಸ್ಥೆ ಇದೆ ಅಲ್ವಾ, ಅವರ ಇಚ್ಛಾಶಕ್ತಿ ಬಹುಶಃ ಎಲ್ಲೋ ಇಲ್ಲಿ ವೈಫಲ್ಯ ಕಂಡಿದೆ ಅಂತ ನನ್ನ ಅಭಿಪ್ರಾಯ. ನೀವು ಏನು ಹೇಳ್ತೀರಿ ಅಂತ ಗೊತ್ತಿಲ್ಲ ನನಗೆ. ಇಲ್ಲ, ಅವರು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ MLA ಟ್ರೈ ಮಾಡಿದರು. ಆದರೆ ಏನು ಗೊತ್ತಾ, ಇದು ಒಂದು ಟೆಕ್ನಿಕಲ್ ಪ್ರೊಸೆಸ್. ಈಗ ನಾಳೆ ಆಗುವಂಥದ್ದು ಮೀಟಿಂಗ್ ಮುಂಚೆ ಆಗಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಾವು ಸಹ ಅದನ್ನು ಅಷ್ಟು ಒಂದು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಸೀರಿಯಸ್ ಆಗಿ ಇವರನ್ನೆಲ್ಲ ಒಟ್ಟುಗೂಡಿಸಿ ಸಮಸ್ಯೆ ಹೇಳುವಂತ ನಾವು ಸಹ ಟ್ರೈ ಮಾಡಲಿಲ್ಲ. ನೀವು ಟ್ರೈ ಮಾಡಲಿಲ್ಲ, ಪ್ರತಿಪಕ್ಷದವರು ಮಾಡಲಿಲ್ಲ. ಅಲ್ಲ, ಅವರು ಮುಂದುವರಿಸ್ತಾರೆ. ಯಾಕಂತ ಹೇಳಿದ್ರೆ ಅದು ರೆಗ್ಯುಲರ್ ಪ್ರೋಸೆಸ್, ಅದು ಪ್ರತಿ ವರ್ಷದ ಪ್ರೋಸೆಸ್. ಆಗ್ತದೆ ಬರುವ ತಿಂಗಳು ಅವರು ನಾವು ಕೇಳಿದ್ರೆ ಆಗ್ತದೆ, ಮೀಟಿಂಗ್ ಆಗ್ತಾ ಉಂಟು, ಬರುವ ವಾರದಲ್ಲಿ ಉಂಟು, ಬೆಂಗಳೂರಿಗೆ ಹೋಗ್ತದೆ, ಬ್ಯಾಥೋಮೆಟ್ರಿಕ್ ಸರ್ವೆ ಆಗ್ತಾ ಇದೆ. ಸೊ ಇಂಥ ಒಂದು ಡಾಜಿಂಗ್ ಆನ್ಸರ್ಸ್ ಸಿಗ್ತಾ ಇತ್ತು ನಮ್ಗೆ. ಅದನ್ನು ನಂಬಲೇಬೇಕು, ಆಗ್ತದೆ, ಇಷ್ಟು ವರ್ಷ ಆಗಿದೆ ಅಲ್ಲ, ಆಗ್ಬೋದು, ಒಂದು ಸ್ವಲ್ಪ ಡಿಲೇ ಆಗ್ಬೋದು ಅಂತ ಭರವಸೆ ಇತ್ತು ನಮ್ಗೆ. ಭರವಸೆ ಇತ್ತು. ಈಗ ಅನಿಸ್ತಾ ಇದೆ ಇಂಥ ಒಂದು ಮೀಟಿಂಗ್ ಅನ್ನು ಮುಂಚೆನೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಇಂಥ ಪ್ರಾಬ್ಲಮ್ ಬರುದಿಲ್ಲ ಅಂತ. ಆದ್ರೆ ಇಂಥ ಪ್ರಾಬ್ಲಮ್ ಬರ್ತದಂತ ನಮ್ಗೆ ಗೊತ್ತಿಲ್ಲದಾಗ ಅಂತ ಮೀಟಿಂಗ್ ಅನ್ನು ಮಾಡುವ ಒಂದು ಸನ್ನಿವೇಶ ಬರಲಿಲ್ಲ. ಈಗ ನೋಡಿರಿ, ಆವಾಗ ನಾವು ಒಬ್ಬರಿಗೆ ಆಪರ್ಚುನಿಟಿ ಕೊಡ್ಬೇಕು, ಕೇಳ್ಬೇಕು, ಮಾಡ್ತೇವೆ, ಆಯ್ತಪ್ಪ ಮಾಡ್ತೀರಾ ಅಂತ ನಾವು ನಂಬ್ತೇವೆ, ಕೇಳ್ತೇವೆ. ಆದ್ರೆ ಎಷ್ಟು ಟೈಮ್ ತನಕ ನಾವು ಸುಮ್ಮನೆ ಕೂತ್ಕೊಳ್ಬಹುದು? ಹೌದು, ಇದು ನೀವು ಹೇಳಿದಾಗೆ ಇದು ಜನವರಿಯಲ್ಲಿ ಆಗಬೇಕಾಗಿದ್ದ ವಿಚಾರ ಇವತ್ತು ನಾವು ಅಕ್ಟೋಬರ್ ಅಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈಗ ಕೊರೋನಾ ಬಂದದ್ದು ಸರಿ. ಇವರಿಗೆ ಯಾರು ನಿಮ್ಮ ಗಣಿಗಾರಿಕೆ ಇಲಾಖೆಯವರಿಗೆ ಕೊರೋನಾ ಸಂದರ್ಭದಲ್ಲಿ ಏನು ಮಾಡಲಿಕ್ಕಿತ್ತು ಅಲ್ವಾ? ಅವ್ರ ಫೈಲ್ಸನ್ನು ಮೂವ್ ಮಾಡೋದಷ್ಟೇ, ಅವರೇನು ಕೊರೋನಾ ವಾರಿಯರ್ಸ್ ಅಲ್ಲ.
ಅಥವಾ ಕೊರೋನಾಕ್ಕೇನು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಬೇರೆ ಬೇರೆ ಇಲಾಖೆಯವರನ್ನು ಸೇರಿಸಿಕೊಂಡು ಏನು ಹೆಲ್ತ್ ರಿಲೇಟೆಡ್ ಇಶ್ಯೂಸು ಅಥವಾ ಸಮಸ್ಯೆ ಆ ಒಂದು ಟೈಮಲ್ಲಿ ಸೀಲ್ ಡೌನ್ ಮಾಡುವಂಥದ್ದು, ಆನಂತರ ಈಗ ಬೇರೆ ಬೇರೆ ವಿಚಾರಗಳೆಲ್ಲ ಈ ನಿಮ್ಮ ಗಣಿಗಾರಿಕೆ ಇಲಾಖೆಯವರದ್ದು ರೋಲ್ ಏನೂ ಇರಲಿಲ್ಲ. ಏನೋ ಒಂದಿಬ್ಬರು ಆಫೀಸರ್ಗಳು ದೊಡ್ಡ ಮೀಟಿಂಗಲ್ಲಿ ಅಟೆಂಡ್ ಮಾಡಿದ್ರು ಬಿಟ್ಟರೆ ತಳಮಟ್ಟದಲ್ಲಿ ಅವರ ಏನು ಕೆಲಸ ಇರಲಿಲ್ಲ. ಅವರು ಫೈಲ್ ಮೂವ್ಮೆಂಟ್ ಮಾಡೋದನ್ನು ಡೆಫಿನೆಟ್ಲಿ ಮಾಡ್ಬೋದಿತ್ತು. ಈಗ ನನಗೆ ಮತ್ತೊಂದು ಬರುವಂಥ ಅನುಮಾನ, ಈಗ ನೀವು ಹೇಳಿದ್ರೆ ಆವಾಗಲೇ CRZ ಮತ್ತು ನಾನ್ CRZ ವಿಚಾರದಲ್ಲಿ ಮಾತಾಡುವಾಗ, ನಾನ್ CRZ ವಲಯದಲ್ಲಿ ಮರಳುಗಾರಿಕೆ ನಡೀತಾ ಉಂಟು. ಅದು ಅದೇ ಈಗ ಸಪೋಸ್ ನಾವು ಮಂಗಳೂರನ್ನು ಕಂಪೇರ್ ಮಾಡಿದ್ರೆ ಸುಮಾರು ತುಂಬೆಯಿಂದ ಆಚೆ ಬದಿಗೆ, ಅದು ನೀವು ಆಗಲೇ ಹೇಳಿದರೆ ಬೆಳ್ತಂಗಡಿ ಇರ್ಬೋದು, ಪುತ್ತೂರು ಇರ್ಬೋದು, ಸುಳ್ಯ ಆಸುಪಾಸಲ್ಲಿ ಇರ್ಬೋದು. ಈ ನಾನ್ CRZನಲ್ಲಿ ನಡೀತಾ ಇರುವಂಥ ಮರಳನ್ನೇ ಇವತ್ತು ನಗರದಲ್ಲಿ ಅಥವಾ ಮಂಗಳೂರು ನಗರದವರು ಅಥವಾ ಎಲ್ಲ ಪೇಟೆಯವರು ಕೂಡ ಅಲ್ಲಿ ಸಿಗ್ತಾ ಇರುವಂಥ ಏನು 15-16 ಏನು ಮರಳು ತೆಗೆಯುವಂಥ ಜಾಗ ಉಂಟದು, 15 ಬ್ಲಾಕ್ ಇದೆ. ಅವರದೇ ಮರಳನ್ನು ನಂಬಿಕೊಂಡು ಇಡೀ ಜಿಲ್ಲೆ ನಡೀಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಸೊ ಆಗಿದ್ದರೆ ಅವರು ಮರಳುಗಾರಿಕೆ ಮಾಡ್ತಾ ಇದ್ದಾರೆ, ಮತ್ತು ಬೇಕಾಬಿಟ್ಟು ರೇಟ್ ಕೂಡ ಇದೆ ಅವ್ರದ್ದು. ಸೊ ಅವರು ಮಾತ್ರ ಮರಳುಗಾರಿಕೆ ಮಾಡಲಿ ಅಂತ ಈ ಗಣಿಗಾರಿಕೆ ಇಲಾಖೆಯವರು ಕೂಡ ಏನಾದರೂ ಷಡ್ಯಂತರ ಮಾಡಿದ್ರಾ ಅನ್ನೋಂಥ ಒಂದು ಪ್ರಶ್ನೆ ಇದೆ. ನೀವು ಅದಕ್ಕೆ ಉತ್ತರ ಕೊಡಬೇಕಂತ ನಾನು ಬಯಸುವುದಿಲ್ಲ. ಬಟ್ ನಮ್ಮ ಪ್ರತಿಪಕ್ಷಗಳಿದ್ದಾವೆ, ನಮ್ಮ ನಾಗರಿಕ ಸಂಘಟನೆಗಳಿದ್ದಾವೆ, ಇದು ಪ್ರಶ್ನೆ ಮಾಡಬೇಕಾದ್ರೆ. ಯಾಕಂತ ಹೇಳಿದ್ರೆ ಒಂದು ವಿಷಯವನ್ನು ಸಾಮಾನ್ಯ ಪ್ರತಿ ವರ್ಷ ನಡೆಯುವಂಥ ಒಂದು ಮರಳಿಗಾರಿಕೆ ವಿಚಾರದ ಒಂದು ಪೇಪರ್ ಮೂವ್ಮೆಂಟನ್ನು ಅಥವಾ ಅದನ್ನು ಟೇಬಲ್ ಕೊಂಡೋಗಿ ಅದನ್ನೊಂದು ಇತ್ಯರ್ಥಾರ್ಕಿಕ ವಾರ್ಷಿಕವಾಗಿ ನಡೆಯುವಂಥ ಒಂದು ಪ್ರೋಸೆಸ್ಸನ್ನು ಇಷ್ಟು ವಿಳಂಬವಾಗಿ ಮಾಡಲಿಕ್ಕೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ವಿಳಂಬ ಅನ್ನೋದು ಒಂದು ಆಮೆಗತಿಯ ನಡಿಗೆಯಲ್ಲಿ ನಡೀತದೆ, ಇನ್ನೊಂದು ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ನಡೀತದೆ, ಮತ್ತೊಂದು ಉದ್ದೇಶಪೂರ್ವಕವಾಗಿ ವೀಕ್ಷಕರಿಗೆ ಇದು ಗಮನಿಸಬೇಕು, ನಾಗರಿಕರು ಗಮನಿಸಬೇಕು. ಈ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುವುದು ಅಂದರೆ ಅಲ್ಲಿ ಏನೋ ಒಂದು ಷಡ್ಯಂತ್ರ ಇರುತ್ತದೆ. ನನಗೆ ಅನುಮಾನ ಇರುವಂಥದ್ದು ಈ ಏನು ನಾನ್ CRZ ಏರಿಯಾದಲ್ಲಿ ನಡೀತಾ ಇರುವಂಥ ಮರಳುಗಾರಿಕೆಯ ಪ್ರಭಾವದಿಂದ ಗಣಿಗಾರಿಕಾ ಇಲಾಖೆಯವರು ಇವರು ಹೇಳ್ತಾ ಇರುವಂಥ ಏನು ಸಮಸ್ಯೆಯನ್ನು ಹಾಗೆ ಬದಿಗೆ ಇಟ್ಟುಕೊಂಡು ಈ ನಾನ್ CRZನವ್ರು ಮಾತ್ರ ಮಾಡ್ತಾ ಇರಲಿ ಅಂತ, ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಅಂಡರ್ ದ ಟೇಬಲ್ ಏನೂ ಆಗಿರ್ಬೋದು. ಇದು ನಾವು ಪ್ರಶ್ನೆ ಮಾಡಬೇಕು, ನಮ್ಮ ಜನಪ್ರತಿನಿಧಿಗಳು ಇದಕ್ಕೆ ಉತ್ತರ ಕೊಡಬೇಕು. ಸೊ ಇದು ನಾನು ನೀವು ಬೇರೆ ಬೇರೆ ಸಂಘಟನೆಯಲ್ಲಿ ಇರುವುದರಿಂದ ನಾನು ನಿಮ್ಮ ಹತ್ರ ಇದಕ್ಕೆ ಉತ್ತರವನ್ನು ಬಯಸುವುದಿಲ್ಲ. ಯಾಕಂದರೆ ನಾಳೆ ನೀವು ಅವರದೇ ಟೇಬಲ್ನಲ್ಲಿ ಹೋಗಿ ನೀವು ಮತ್ತೆ ಮಾತುಕತೆಗೆ ಕೂತ್ಕೊಳ್ಳಿಕ್ಕೆ ಇರುತ್ತದೆ. ಇದು ನವೀನ್ ಕಾರ್ಡೋಸ್ ಅವರೇ ಮತ್ತು ವಿನೋದ್ ಪಿಂಟ ಅವರೇ, ಈಗ ನಾನು ಮತ್ತೆ ಕೊನೆಯದಾಗಿ ಕೇಳುವಂಥದ್ದು, ನಾಳೆಯ ನಿಮ್ಮ ಮೀಟಿಂಗಿನ ಫಲಪ್ರವಾದ ಆಗದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಕೇವಲ ಒಂದು 30 ಸೆಕೆಂಡಲ್ಲಿ ಹೇಳಿ. ನಮ್ಮದು ಚರ್ಚೆ ಕೂಡ ವಿಚಾರ ಮುಗಿತಾ ಬಂತು. ಜನರು ಎಲ್ಲ ಕಾಂಟ್ರಾಕ್ಟರ್ಸ್ ಮತ್ತೆ ಈ ಬೇರೆ ಬೇರೆ ಇಂಡಸ್ಟ್ರೀಸ್ ಅವರು ಇದು ಇತ್ಯರ್ಥ ಆಗುದಿಲ್ಲ ಅಂದ್ರೆ ಧರಣಿಗೆ ಕೂತ್ಕೊಳ್ತಾರೆ. ರೋಡಿಗೆ ಬಂದು ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾಪ್ ಮಾಡಿ, ಎಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೇರಿದ್ರೆ ಒಂದು 5,000 ಜನ ಆಗ್ಲಿಕ್ಕೆ ಜಾಸ್ತಿ ಹೊತ್ತಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ 5,000 ಜನ ಬೀದಿಗೆ ಇಳಿದ್ರೆ ಖಂಡಿತ ಬಾರಿ ದೊಡ್ಡ ಅದು ಇದು ಏನು ಪರಿಣಾಮವನ್ನು ತೋರಿಸ್ತದೆ. ಇದು ವಿನೋದ್ ಪಂಟ ಅವರು ಕೂಡ ಇದೇ ಮಾತನ್ನು ಹೇಳ್ತೀರಿ. ಅದೇ ಹೇಳಿದ ಪ್ರಕಾರ ನಾವು ಎಲ್ಲರಿಗೂ ಸುಧಾರಿಸಿ ಹೋಗ್ಬೇಕಾದ್ರೆ ನಮ್ಮನ್ನು ಕೂಡ ನೋಡ್ಬೇಕು. ಇಲ್ಲ ನೋಡ್ಲಾದ್ರೆ ನಾವು ನಮ್ಮ ಜನರಿಗೆ ನಾವು ನೋಡ್ಕೊಳ್ತಾ ಆಗ್ತದೆ. ಮತ್ತೆ ಅವರಿಗೆ ನಾವು ಅವರ ಫ್ಯಾಮಿಲಿ ಕೂಡ ಎಲ್ಲ ಉಂಟು. ಸೊ ಇಟ್ ಬಿಕಮ್ಸ್ ಈ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್. ಎಸ್ ಖಂಡಿತವಾಗಿ ಅದೇ ಮುಗಿಯದ ಮರಳು ಸಮಸ್ಯೆ. ನಾವು ಈ ವಿಚಾರವಾಗಿ ಎಷ್ಟು ನಮ್ಮ ಜೊತೆಗೆ ಮಾತಾಡಿದಂಥ ನವೀನ್ ಕಾರ್ಡೋಸ್ ಅವರು, ಅಧ್ಯಕ್ಷರು ಕ್ರೆಡೈ ಸಂಸ್ಥೆ, ಸರ್ ನಿಮಗೆ ನಾನು ಪ್ರೀತಿಯ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕ್ರೆಡೈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ವಿನೋದ್ ಪಿಂಟ್ ಅವರು, ಸರ್ ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, ಈ ಒಂದು ಮರಳಿನ ಸಮಸ್ಯೆ ನಾಳೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ಇದೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಪುನರಾಜು ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇರ್ತಾರೆ. ಈ ಒಂದು ಸಭೆಯಲ್ಲಿ ಆ ಒಂದು ಪ್ರೋಸೆಸ್ ಬೇಗ ಆಗುವಾಗ, ಯಾಕಂತ ಹೇಳಿದ್ರೆ ಆ ಒಂದು ಪ್ರೋಸೆಸ್ ಯಾಕೆ ಡಿಲೇ ಆಯಿತು ಮತ್ತು ಆ ಒಂದು ಪ್ರೋಸೆಸ್ ಡಿಲೇ ಆದ ಕಾರಣಕ್ಕಾಗಿ ಅದು ಯಾವ ರೀತಿಯಲ್ಲಿ ಡಿಲೇ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನವೀನ್ ಕಾರ್ಡೋಸ್ ಅವರು ಸವಿವರವಾಗಿ ಹೇಳಿದ್ದಾರೆ. ಸೊ ಅವೆಲ್ಲವನ್ನು ಸರಳೀಕೃತ ರೂಪಕ್ಕೆ ತಂದರೆ ಅದು ಅತ್ಯಂತ ಸುಲಭವಾಗಿ ನಮಗೆ ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಪ್ರತಿನಿಧಿಗಳು ಎಲ್ಲ ಒಂದು ಇಚ್ಛಾಶಕ್ತಿಯನ್ನು ತೋರಿಸಲಿ ಅಂತ ನಾವು ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ನಾಳೆ
ಮತ್ತೆ ಏನು ಆ ಮರಳುಗಾರಿಕೆ ಒಂದು ತಕ್ಕ ಮಟ್ಟಿಗೆ, ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮೆಲ್ಲ ಆ ವ್ಯವಸ್ಥೆ, ಇಂಡಸ್ಟ್ರಿ, ಕೈಗಾರಿಕೆ, ಕನ್ಸ್ಟ್ರಕ್ಷನ್ ಎಲ್ಲವೂ ತಳಮಟ್ಟಕ್ಕೆ ಕುಸಿದಿದೆ. ಅದು ಮತ್ತೆ ಎದ್ದೇಳಬೇಕು. ಯಾಕಂದರೆ ನಾವು ಪ್ರತಿ ಬಾರಿಯಲ್ಲಿ ಮಾತನಾಡುವಾಗ ಹೇಳ್ತಾ ಇರ್ತೇವೆ, ಕೊರೋನಾ ಕಾಲಘಟ್ಟದ ಅಥವಾ ಲಾಕ್ಡೌನ್ ಅದೆಲ್ಲವೂ ಮುಗಿದಾಯಿತು. ಮತ್ತೆ ನಾವು ಬದುಕು ಕಟ್ಟಿಕೊಳ್ಬೇಕಾಗಿದೆ. ಬದುಕು ಕಟ್ಟಿಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಉದ್ಯೋಗಗಳನ್ನು ಕಟ್ಟಿಕೊಳ್ಬೇಕಾಗಿದೆ, ನಮ್ಮ ಉದ್ದಿಮೆಗಳನ್ನು ಕಟ್ಟಿಕೊಳ್ಬೇಕಾಗಿದೆ, ನಮ್ಮ ವ್ಯವಹಾರವನ್ನು ಕಟ್ಟಿಕೊಳ್ಬೇಕಾಗಿದೆ. ಇವೆಲ್ಲದಕ್ಕೆ ಪೂರಕವಾಗಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ಅಂತ ದಿನಗಳು, ಅಂಥ ಕ್ಷಣಗಳು ಬರಲಿ ಅಂತ ಆಶೆ ವ್ಯಕ್ತಪಡಿಸ್ತಾ ಈ ಒಂದು ಸಂವಾದವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.